ಜಗದಾಂಬ ಎಂಟರ್ಪ್ರೈಸಸ್ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದ ಉತ್ಪನ್ನಗಳನ್ನು ನಿಮ್ಮಲ್ಲಿಗೆ ತಲುಪಿಸುವಂತ ವ್ಯವಸ್ಥೆಯು ಆಗ್ಲಿಕ್ಕಿದೆ. ಎಲೆ ಚುಕ್ಕಿ ರೋಗ, ಬೆಂಕಿ ರೋಗ, ನಳ್ಳಿ ಬೀಳುವಂತ ಕ್ರಿಯೆ ಇದೆ, ಅದಕ್ಕೂ ಹಿರಿ ಕೊಳೆಯುವಂತ ಒಂದು ರೋಗ ಇದೆ, ಅದನ್ನು ಪರಿಣಾಮವಾಗಿ ನಿಲ್ಲಿಸುತ್ತೆ. ನಮ್ಮ ಊರಿನಲ್ಲಿ ಇದಕ್ಕೆಲ್ಲ ಫಲಿತಾಂಶ ಸಿಕ್ಕಿದೆ. ಈ ಭಾಗದ ತೋಟಗಾರಿಕೆಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ರೈತರಿಗೆ ಇದು ವರದಾನ. ಸದಾಶಿವಗಳಿಗೆ ಮತ್ತು ಈ ಸಂಸ್ಥೆಗೆ ಬಾಕುರ್ದ ಇವರ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನುಭವದ ಆಧಾರದಲ್ಲಿ ಇವತ್ತು ಈ ರೈತರಿಗೆ ಇದನ್ನು ಪರಿಚಯಿಸ್ತಾ ಇದ್ದಾರೆ. ಸಂತೋಷದ ವಿಚಾರ. ಸದಾಶಿವ ರೈಗಳು ಹಿರಿಯರು, ಅವರ ಹಾಕಿದಂತಹ ಹೆಜ್ಜೆ ಹಿಂದೆ ಇಟ್ಟಂತಹ ವ್ಯಕ್ತಿ ಅಲ್ಲ. ಕೃಷಿಕರಿಗೆ ಒಳ್ಳೆದಾಗಿ ಕೃಷಿಕರ ಮೂಲಕ ಜಗದಾಂಬ ಎಂಟರ್ಪ್ರೈಸ್ ಸದಸ್ಯರು ಕೂಡ ಅಭಿವೃದ್ಧಿ ಹೊಂದಲಿ ಅಂತ ಆರಿಸ್ತೇನೆ. ನಾನು ನನ್ನ ಗುರುಗಳು ಅಂತ ಹೇಳಿ ಅವರನ್ನು ಸ್ವೀಕಾರ ಮಾಡಿದ್ದೇನೆ. ನಮಸ್ಕಾರ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಇಲ್ಲಿ ಎತ್ತ ಕಣ್ಣಾಯಿಸಿದ್ರೂ ಕೂಡ ಹೆಜ್ಜೆ ಹೆಜ್ಜೆಗೂ ಸಿಗುವಂಥದ್ದು ಅಡಿಕೆ ಕೃಷಿ. ಹಚ್ಚ ಹಸಿರಿನಿಂದ ನಡೆನಳಿಸ್ತಾ ಇರುವಂತಹ ಅಡಿಕೆ ಕೃಷಿಗೆ ರೋಗ ಬಾಧೆ ಅನ್ನುವಂಥದ್ದು ಅಂಟಿಕೊಂಡಿರುವಂಥದ್ದು. ಅಡಿಕೆ ಕೃಷಿಗೆ ಮಾತ್ರವಲ್ಲದೆ ಹಲವಾರು ಉಪಬೆಳೆ ತರಕಾರಿಗಳಿಗೂ ಕೂಡ ಈ ರೋಗ ಬಾಧೆ ದಾಟಿದೆ. ಎಲೆಚುಕ್ಕಿ ರೋಗ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಹುಳುಗಳ ಬಾಧೆ ಆಗಿರ್ಬೋದು, ಇವೆಲ್ಲವೂ ಕೂಡ ರೈತರ ನಿದ್ದೆಗೆಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವೆಲ್ಲದರಿಂದ ಮುಕ್ತಿಯನ್ನ ಪಡೆದು ಉತ್ತಮವಾದ ಇಳುವರಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೃಷಿಕರ ದಿವ್ಯ ಔಷಧ ವಿಮಾ ಮಾರ್ಟ್ನವರ ಕಿಸಾನ್ ಕಿಂಗ್ ಅನ್ನುವಂತಹ ಗೊಬ್ಬರ. ಪುತ್ತೂರಿನ ಜನರಿಗೆ ಯಾವುದೇ ರೀತಿಯಾದಂತಹ ಜಂಜಾಟ ಇರದೆ ಅತ್ಯಂತ ಸುಲಭವಾಗಿ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ ಸಿಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಪುತ್ತೂರಿನ APMC ರಸ್ತೆಯಲ್ಲಿರುವಂತಹ ಬೆನ್ಸ್ ಸಂಕೀರ್ಣದಲ್ಲಿ ಜಗದಾಂಬ ಎಂಟರ್ಪ್ರೈಸಸ್ ಅನ್ನುವಂತಹ ಸಾವಯವ ಗೊಬ್ಬರದ ಮಾರಾಟ ಮಳಿಗೆ ಇವತ್ತು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದೆ. ಹಾಗಾದ್ರೆ ಬನ್ನಿ, ಜಗದಾಂಬ ಎಂಟರ್ಪ್ರೈಸಸ್ನಲ್ಲಿ ಇರುವಂತಹ ಉತ್ಪನ್ನಗಳು ಯಾವ ರೀತಿಯಾಗಿದೆ, ಇಲ್ಲಿಗೆ ಬಂದಂತಹ ಅತಿಥಿಗಳು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ನೋಡ್ಕೊಂಡು ಬರೋಣ. ಡಾಕ್ಟರ್ PB ರೈ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವಂತಹ ಹೇಮನಾಥ್ ಶೆಟ್ಟಿ ಕಾವು ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ರೈತರಿಗೆ ಅನುಕೂಲವಾಗುವಂತಹ ಒಂದು ಔಷಧ ಅಂತ ಹೇಳೋದಕ್ಕಿಂತಲೂ ಸಂಜೀವಿನಿ ಅಂತ ಹೇಳ್ಬೋದು, ಅದರ ಬಗ್ಗೆ ಮಾಹಿತಿ, ಹಾಗೆಯೇ ಇವತ್ತು ನೂತನವಾಗಿ ಓಪನ್ ಆಗಿರುವಂತಹ ಜಗದಾಂಬ ಎಂಟರ್ಪ್ರೈಸಸ್ ಬಗ್ಗೆ ಹೇಳೋದಾದ್ರೆ ಸರ್. ಇವತ್ತು ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಈ ಪ್ರದೇಶದ ರೈತರ ಮಟ್ಟಿಗೆ, ರೈತರು ಅಂತ ಹೇಳಿದರೆ ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ ಈಗಾಗಲೇ ಅಡಿಕೆ ಬೆಳೆಯನ್ನು ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು. ನಮ್ಮ ಇಡೀ ಈ ಭಾಗದ ರೈತರ ಜೀವನವೇ ಇರುವಂಥದ್ದು ಅಡಿಕೆಯಲ್ಲಿ. ಅಡಿಕೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಡಿಕೆಯನ್ನೇ ನಂಬಿ ಬದುಕುವಂಥ ರೈತರು ಇರುವಂಥ ಪ್ರದೇಶಗಳು ಇದಾಗಿರುವ ಕಾರಣ ಇಲ್ಲಿ ಭಾಳ ಮುಖ್ಯವಾಗಿ ಈ ಪ್ರಮುಖವಾದ ಬೆಳೆ ಅಡಿಕೆಗೆ ಇವತ್ತು ಮಾರಕವಾದ ರೋಗಗಳಿಂದಾಗಿ ರೈತರು ಭಾಳ ಸಂಕಷ್ಟಕ್ಕೆ ಒಳಪಡುವಂಥ ಸಂದರ್ಭಗಳಿದೆ. ಇಲ್ಲಿ ಮುಖ್ಯವಾಗಿ ಅಡಿಕೆ ಬೆಳೆಗಳಿಗೆ ಇವತ್ತು ನುಸಿ ರೋಗ, ಎಲೆಚುಕ್ಕಿ ರೋಗ, ಕಾಂಡ ಕೊರೆಯುವ ರೋಗ, ಮುಂಡುಸಿರಿ ರೋಗ, ಇಂಥ ರೋಗಗಳೆಲ್ಲ ಕೆಲವು ವರ್ಷಗಳಿಂದ ಕಂಡು ಬರ್ತಾ ಇದೆ. ಇದರಿಂದ ರೈತರು ಬಹಳ ಕಂಗಾಲಾಗಿದ್ದಾರೆ. ಯಾಕೆಂತೇಳಿದರೆ ರೈತರು ಅದನ್ನೇ ನಂಬಿ ಆಶ್ರಯಿಸಿರುವ ಸಂದರ್ಭದಲ್ಲಿ ಇಂಥ ರೋಗಗಳಿಂದ ಅಡಿಕೆ ಬೆಳೆಗೂ ನಷ್ಟಗಳಾಗುವಾಗ ಅದರ ಜೊತೆಯಾಗಿ ಕೊಳೆ ರೋಗ ಅಂದರೆ ಇವತ್ತು ಹೆಚ್ಚು ಮಳೆ ಬಂದಾಗ, ಹೆಚ್ಚು ಬಿಸಿಲು ಬಂದಾಗ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಶೀತ ವಾತಾವರಣ ಹೆಚ್ಚಾದಾಗ ಅಡಿಕೆಗಳು ಫಸಲು ಕೆಳಗೆ ಬೀಳುವಂಥ ಅನೇಕ ಸಂದರ್ಭಗಳಿರುತ್ತದೆ. ಇದೆಲ್ಲದಕ್ಕೂ ಒಂದು ರೀತಿಯ ಪರಿಹಾರಗಳನ್ನು ಈ ಮೊದಲು ಅನೇಕ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಔಷಧಿಗಳು, ಬೇರೆ ಬೇರೆ ಘಟಕಗಳಿಂದ ಇದನ್ನೆಲ್ಲ ಹುಡುಕುವ ಪ್ರಯತ್ನಗಳಾಗಿ ಒಂದು ಹಂತದ ಪ್ರಯತ್ನಗಳೆಲ್ಲ ಆಗಿದೆ. ಆದರೆ ಈಗ ನಮ್ಮ ರೈತರಿಗೆ ಸಂಜೀವಿನಿಯಾಗಿ ಮೂಡಿ ಬಂದಿರುವಂಥದ್ದು ವಿವಾ ಎಂಟರ್ಪ್ರೈಸಸ್ಸಿನ ಒಂದು ಹೊಸ ಉತ್ಪನ್ನ. ಈ ಉತ್ಪನ್ನ ಹೇಗಿದೆ ಅಂತೇಳಿದರೆ, ಒಂದು ಕಡೆ ನಾನೀಗಾಗಲೇ ಉಲ್ಲೇಖ ಮಾಡಿದ ರೋಗಗಳಿಗೆ ರಾಮಬಾಣವಾಗಿ, ಅಂದರೆ ಅತ್ಯಂತ ಶೀಘ್ರವಾಗಿ ಆ ರೋಗಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ, ಮತ್ತು ಒಂದು ಕಡೆ ಔಷಧಿಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಗೊಬ್ಬರವೂ ಆಗ್ತದೆ. ಇದನ್ನು ನಾವು ಇವತ್ತು ಈ ಭಾಗದ ಅನೇಕ ರೈತರು
ಕೆಲವು ಸಮಯಗಳಿಂದ 1 ವರ್ಷದ ಹಿಂದಿನಿಂದ ಉಪಯೋಗಿಸಿಕೊಂಡು ಇದರ ಫಲಿತಾಂಶವನ್ನು ಗಮನಿಸಿ ಇದು ಬಹಳ ಅಡಿಕೆ ತೋಟಗಳ ಅನೇಕ ರೋಗಗಳು ನಿವಾರಣೆಯಾಗಿರುವಂಥದ್ದು. ಎಲೆಚುಕ್ಕಿ ರೋಗಗಳು ಬಂದ ಯಾವ ಗಿಡಗಳಿಗೆ ಈ ಔಷಧಿಯನ್ನು ಉಪಯೋಗ ಮಾಡಿದ್ದೇವೋ ಆ ನಂತರ ಉಪಯೋಗ ಮಾಡಿದ 45 ದಿವಸಗಳಲ್ಲಿ ಇದರ ಪರಿಣಾಮ ರೈತರಿಗೆ ಸಿಕ್ಕಿದೆ. ಯಾಕಂತ ಹೇಳಿದರೆ ನಂತರ ಬರುವ ಏನು ಸೋಗೆ ಇದೆ ಅದರಲ್ಲಿ ಸಂಪೂರ್ಣವಾಗಿ ಚುಕ್ಕಿ ರೋಗದಿಂದ ನಿವಾರಣೆಯಾಗಿರುತ್ತದೆ, ವಿಮುಕ್ತವಾಗಿರುತ್ತದೆ. ಅದೇ ರೀತಿ ಕಾಂಡ ಕೊರೆಯುವಂಥ ರೋಗ ಅಥವಾ ಅಡಿಕೆಗೆ ಬರುವ ಯಾವುದೇ ರೋಗಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ಔಷಧಿ ಅಥವಾ ಗೊಬ್ಬರವನ್ನು ನಾವು ಸುಮಾರು ಒಂದು ಪ್ಯಾಕೇಜ್ ಅಂತೇಳಿದರೆ ಅದನ್ನು 200 ಲೀಟರಿಗೆ ಹಾಕಿ ಅದನ್ನು ಪ್ರತಿ ಗಿಡಕ್ಕೆ 15 ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಪ್ರತಿ ಗಿಡಕ್ಕೆ 2 ಲೀಟರ್ನಾಗಿ ಹಾಕಿದಾಗ ಸುಮಾರು 200 ಲೀಟರನ್ನು 100 ಗಿಡಗಳಿಗೆ ಹಾಕಿದಾಗ ಇದರಿಂದ ಉತ್ತಮ ಫಲಿತಾಂಶ ಬಂದಿದೆ. ಅದನ್ನು ಒಮ್ಮೆ ಮಾತ್ರ ಹಾಕಿದರೆ ಸಾಕಾಗುವುದಿಲ್ಲ, ಅದನ್ನು ವರ್ಷಕ್ಕೆ 3 ಬಾರಿ ಹಾಕುವಂಥ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತವಾಗಿ ಇದರಿಂದ ಭಾಳ ಒಳ್ಳೆಯ ಫಲಿತಾಂಶ ಇದೆ. ಹಾಗಾಗಿ ಇವತ್ತು ಇಂಥ ಒಂದು ಉತ್ಪನ್ನ ಪುತ್ತೂರು ಈ ಭಾಗದವರಿಗೆ ಎಲ್ಲರಿಗೂ ಇದರ ಸದುಪಯೋಗ ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ದಂಬೆಕಾನ ಸದಾಶಿವರಯ್ಯವರು ಅವರು ಭಾಳ ದೊಡ್ಡ ಕೃಷಿಕರು ಮತ್ತು ಸಾಹಿತಿಗಳು, ಸಮಾಜ ಸೇವಕರು. ಇವರಿಗೆ ಇದರ ಪರಿಚಯ ಆದ ಕೂಡಲೇ ಇಂಥ ಒಂದು ಉತ್ಪನ್ನವನ್ನು ಈ ಸಮಾಜದ ಎಲ್ಲರಿಗೂ ದೊರೆಯುವ ರೀತಿಯಲ್ಲಿ ನಾನು ಮಾಡಬೇಕು, ಇದರ ಎಲ್ಲರಿಗೂ ಪ್ರಯೋಜನ ಆಗಬೇಕು, ರೈತರಿಗೆ ಇದರಿಂದ ಒಂದು ರೀತಿಯ ಎಲ್ಲ ನಮಗೇನು ರೋಗ ಬರ್ತದೆ ಅದೇ ರೀತಿಯಲ್ಲಿ ಅಡಿಕೆಗೆ ತೋಟಕ್ಕೆ ರೋಗ ಬರುವಂಥದ್ದು ಅಷ್ಟೇ ಪರಿಣಾಮ ಬೀರ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ಎಲ್ಲರಿಗೂ ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಪುತ್ತೂರಿನಲ್ಲಿ ಜಗದಾಂಬ ಎಂಟರ್ಪ್ರೈಸಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು, ಒಂದು ಮಳಿಗೆಯನ್ನು ಪ್ರಾರಂಭಿಸಿ ಈ ಮೂಲಕ ಈ ಭಾಗದ ಎಲ್ಲ ರೈತರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಉತ್ಪನ್ನಗಳು ಅವರಿಗೆ ಮಿತವಾದ ದರದಲ್ಲಿ ಮತ್ತು ಹಿತವಾದ ದರದಲ್ಲಿ ಅವರಿಗೆ ಸಿಗುವ ನಿಟ್ಟಿನಲ್ಲಿ ಇವತ್ತು APMC ರಸ್ತೆಯ ಆದರ್ಶ ಆಸ್ಪತ್ರೆಯ ಪಕ್ಕದಲ್ಲಿ ಜಗದಾಂಬ ಎಂಟರ್ಪ್ರೈಸಸ್ ಎನ್ನುವಂಥ ಮಳಿಗೆಯನ್ನು ಪ್ರಾರಂಭಿಸಿದ್ದೇವೆ. ಈ ಸಂಸ್ಥೆಯ ಮೂಲಕ ಇನ್ನು ಮುಂದೆ ರೈತರುಗಳು ಖಂಡಿತವಾಗಿ ಯಾವುದೇ ಸಂಕೋಚ ಇಲ್ಲದೆ ನಿಮ್ಮ ಅಡಿಕೆ ತೋಟಗಳಿಗಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ಮಳಿಗೆಗೆ ಬಂದು ನಿಮ್ಮ ಅಡಿಕೆ ತೋಟದ ಸಮಸ್ಯೆ ಅಥವಾ ಕಾಳುಮೆಣಸು, ರಬ್ಬರು ಅಥವಾ ಕೊಕ್ಕೋ ಮತ್ತಿತರ ಗಿಡಗಳಿಗೂ ಇದು ಔಷಧಿ ಮತ್ತು ಗೊಬ್ಬರವಾಗಿರ್ತದೆ. ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದ ಉತ್ಪನ್ನಗಳನ್ನು ನಿಮ್ಮಲ್ಲಿಗೆ ತಲುಪಿಸುವಂಥ ವ್ಯವಸ್ಥೆಯು ನಮ್ಮ ಸಂಸ್ಥೆಯ ಮೂಲಕ ಆಗಲಿಕ್ಕಿದೆ. ಹಾಗಾಗಿ ಇವತ್ತು ಪ್ರಾರಂಭಗೊಳ್ಳುವಂಥ ಜಗದಾಂಬ ಎಂಟರ್ಪ್ರೈಸಸ್ಸಿಗೆ ಭಾಳಷ್ಟು ರೈತರುಗಳು, ಜನಪ್ರತಿನಿಧಿಗಳು, ಗಣ್ಯರು, ಸ್ವಾಮೀಜಿಗಳು ಮೊನ್ನೆನೇ ಬಂದು ಆಶೀರ್ವಚನ ನೀಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ರೈತರು ಇದೆಲ್ಲವನ್ನು ತಿಳ್ಕೊಂಡು ಈ ಸಂಸ್ಥೆಗೆ ತಮ್ಮ ಸಂಪೂರ್ಣವಾದ ಸಹಕಾರ ನೀಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ PB ರೈ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ದಂಬೆಕಾರ ಸದಾಶಿವರೈ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನೀವೊಂದು ರೀತಿಯಾಗಿ ದೊಡ್ಡ ಕೃಷಿಕರು ಹೌದು, ಅದರ ಜೊತೆಗೆ ಕೃಷಿಕರಿಗೋಸ್ಕರನೇ ಇರುವಂತಹ ಆಪ್ತಮಿತ್ರ ಅಂತ ಹೇಳಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಪ್ರಾರಂಭದಲ್ಲಿ ಈ ಒಂದು ಉತ್ಪನ್ನವನ್ನ ತಾವೇ ಬಳಸಿದ್ರಿ, ಅಡ್ಡ ಪರಿಣಾಮಗಳು ಯಾವುದೂ ಇಲ್ಲ ಅಂತ ಖಾತ್ರಿಯಾದ ಮೇಲೆ ರೈತರ ಮುಂದೆ ಇಟ್ಟಿರುವಂಥದ್ದು. ಈ ಒಂದು ಉತ್ಪನ್ನದ ಬಗ್ಗೆ ಹಾಗೆಯೇ ನೀವು ಬಳಸಿರುವಂತಹ ಅನುಭವದ ಬಗ್ಗೆ ಹೇಳುವುದಾದ್ರೆ. ಧನ್ಯವಾದಗಳು. ನಿಮ್ಮ ಸರ್ಟಿಫಿಕೇಟಿಗೆ ನಾನೊಬ್ಬ ಸಾಮಾನ್ಯ ರೈತನಾಗಿ ಅನೇಕ ವರ್ಷಗಳಿಂದ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ಒಂದು ರೀತಿಯ ಬೇಸರವನ್ನು ಪಡೆದಂಥ ಒಬ್ಬ ರೈತ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೃಷಿ ಬೇಡ ಇನ್ನು, ಯಾಕಂದರೆ ನಾವು ಈ ರಾಸಾಯನಿಕವನ್ನು ಉಪಯೋಗ ಮಾಡಿ ಏನಾಗಿದೆ, ಮಣ್ಣಿನ ಫಲವತ್ತತೆ ಸಂಪೂರ್ಣ ನಾಶ ಆಗಿದೆ. ಅದು ನನಗೆ ಇವಾಗ ನನ್ನ ಭೂಮಿಯಲ್ಲೇ ಗೊತ್ತಾಗ್ತಾ ಇದೆ. 1/4 kg ಆರಂಭ ಆಗಿ ಅರ್ಧ kg, 3/4 kg, 1 kg, 1.5 kgಯವರೆಗೆ ಇವಾಗ ಒಂದು ಬುಡಕ್ಕೆ ಹಾಕಿದರೂ ಫಲ ಬರ್ತಾ ಇಲ್ಲ ಅನ್ನುವಾಗ ಕಾರಣ ಅದಕ್ಕೆ ನಾವು ಮಣ್ಣನ್ನು ಹಾಳು ಮಾಡಿದ್ದೇವೆ, ಕೆಡಿಸಿದ್ದೇವೆ. ಅದರಿಂದ ಇವತ್ತು ಏನಾಗಬೇಕು, ಈ ಮಣ್ಣಿನ ಉದ್ಧಾರ ಆಗಬೇಕು, ಭೂಮಿಯನ್ನು ಫಲವತ್ತತೆಯ ಹತ್ರ ನಾವು ಕೊಂಡು ಹೋಗುವಂಥ ವ್ಯವಸ್ಥೆಗೆ ತಯಾರಾಗಬೇಕು. ನಾವೇ ಹಾಳು ಮಾಡಿದ್ದು, ಪರಿಸರವನ್ನು ಸಂಪೂರ್ಣ ನಾಶಪಡಿಸಿದ್ದು ನಾವು. ಸಾಮಾನ್ಯ ಕೃಷಿಕನಾಗಿ ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ನನ್ನ ತೋಟದಲ್ಲಿ ಭಾಳ ಒಳ್ಳೆಯ ಫಲ ಬರ್ತಾಯಿತ್ತು ಅಡಿಕೆ ತೋಟದಲ್ಲಿ. ಇವಾಗ ಹೋದ ವರ್ಷ ನನಗೆ ಎಲೆ ಚುಕ್ಕಿ ರೋಗ, ಬೆಂಕಿ ರೋಗ, ಮುಂಡು ಸಿರಿ ಆಗುವಂಥ ಈ ವಿಪರೀತ ರೋಗದಿಂದ ನಾನೊಂದು ರೀತಿಯ ಬೇಸರದಲ್ಲಿದ್ದೆ. ಈ ಕೃಷಿಯನ್ನು ಸಂಪೂರ್ಣ ನಿಲ್ಲಿಸುವ ಅಂತ ಹೇಳುವಂಥ ಉದ್ದೇಶವನ್ನು ಹೊಂದಿದೆ. ಆ ಸಮಯದಲ್ಲಿ
ನನಗೆ ಆಪದ್ಬಾಂಧವನಾಗಿ ಬಂದಂಥದ್ದು ವಿವಾ ಕಂಪನಿಯ ಈ ಪ್ರಾಡಕ್ಟ್ಗಳು. ಇದರಿಂದಾಗಿ ನನಗೇನಾಯಿತು, ನಾನು ಅವರಲ್ಲಿ ರೇಟು ಅದು ಇದು ಯಾವುದನ್ನು ಕೇಳಲಿಲ್ಲ. ನನಗೆ ಈ ರೋಗ ಬಾಧೆ ನಿಂತರೆ ನಿಮಗೆ ಹೇಳಿದ ರೇಟ್ ಕೊಡ್ತೀನಿ ಅಂತನ್ನುವಂಥ ಮಾತನ್ನು ಹೇಳಿದೆ. ತಕ್ಷಣ ಅವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಈ ಗೊಬ್ಬರವಾಗಿ ಇದನ್ನು ಭಾಳ ಸುಲಭದಲ್ಲಿ ನಾನು ಬುಡಕ್ಕೆ ಹಾಕಿ ಬರೀ 2 ತಿಂಗಳಲ್ಲಿ ಇದರಲ್ಲಿ ಫಲಿತಾಂಶವನ್ನು ಪಡೆದೆ. ಎಲೆ ಚುಕ್ಕಿ ರೋಗ ಮಾಯ ಆಯಿತು, ಬೆಂಕಿ ರೋಗ ಮಾಯ ಆಯಿತು, ಮುಂಡು ಸಿರಿಗಳು ಕಡಿಮೆ ಆದವು. ಅಂದರೆ 100ಕ್ಕೆ 100 ಕಡಿಮೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಕಡಿಮೆ ಆಗ್ತಾ ಬಂದಿದೆ. ನಾನು ಹೋದ ಡಿಸೆಂಬರ್ ಲಾಸ್ಟ್ ಜನವರಿಯಲ್ಲಿ ನಾನು ಇದನ್ನು ಆರಂಭ ಮಾಡಿದೆ. 2 ತಿಂಗಳಲ್ಲೇ ನನಗೆ ಫಲಿತಾಂಶ ಸಿಕ್ಕಿದೆ. ಬಹಳ ಸಂತೋಷಪಟ್ಟೆ. ತಕ್ಷಣ ಅವರನ್ನು ವಾಪಸ್ ಕರೆಸಿ, ನೀವು ನನ್ನ ಎಲ್ಲ ತೋಟಕ್ಕೆ ಬೇಕಾದಂಥ ಈ ಔಷಧಿಯನ್ನು ಕೊಡಿ ಅಂತ ಕೇಳಿದೆ. ಯಾಕಂದರೆ ಸಾಯುವಂಥ ಗಿಡಗಳನ್ನು ಬದುಕಿಸಿದ್ದು ಈ ಔಷಧಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ನಾನು ನನ್ನ ಪರಿಸರದ ನನ್ನ ಆತ್ಮೀಯರನ್ನು ಕರೆದು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡೆ. ಅದೇ ರೀತಿಯಲ್ಲಿ ನಾನು ನನ್ನ ಬಹಳ ಆತ್ಮೀಯರು ಕಾವು ಹೇಮನಾಥ್ ಶೆಟ್ಟರು, ನಮ್ಮ ಪ್ರೀಬೀರೆ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು, ಅವರನ್ನು ಕರ್ಕೊಂಡು ಬಂದು ಅವರಿಗೆ ಈ ವಿಚಾರವನ್ನು ಹೇಳಿ ಅವರಿಂದ, ಯಾಕಂದರೆ ನಾನು ಯಾವುದೇ ಒಂದು ತೀರ್ಮಾನ ಮಾಡಿದ್ರು ನಾನೊಬ್ಬ 70ರ ಮೇಲಿನ ಒಬ್ಬ ಮುದುಕ ಅಂತ ಹೇಳಲಿಕ್ಕೆ ನನಗೇನು ವಯಸ್ಸಾಗಿದೆ. ಅದರಿಂದಾಗಿ ನಾನು ನನ್ನ ಮಾತಿಗಿಂತ ಯುವಕರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋದು ಸೂಕ್ತ ಅಂತ ಹೇಳುವಂಥ ದೃಷ್ಟಿಯಿಂದ ಹೇಮನಾಥ್ ಶೆಟ್ಟರಲ್ಲಿ ಹೇಳಿದಾಗ ಅವರು ಸಂಪೂರ್ಣ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಅವರು ಅವರ ತೋಟದಲ್ಲಿ ಇದನ್ನು ತಗೊಂಡೋಗಿ ಉಪಯೋಗ ಮಾಡಿ ನಮ್ಮ ಪರಿಸರದಲ್ಲಿ ಕೆಲವರಿಗೆಲ್ಲ ಇದರ ವಿಚಾರವನ್ನು ಹೇಳಿ ನಾವು ಬಂಟರ ಭವನದಲ್ಲಿ ಪುತ್ತೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದೆವು. ಸಾಮಾನ್ಯ ಒಂದು 200ರಿಂದ 300 ರೈತರು ಅದರಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ರೈತರಿಗೆ ಇದರ ಮಾಹಿತಿಯನ್ನು ಕೊಟ್ಟೆವು. ಆವಾಗ ಅವರು ಕೇಳಿದರು, ನಾವು ಇದನ್ನು ಮುಂದಕ್ಕೆ ಎಲ್ಲಿ ಪಡ್ಕೊಳ್ಬೋದು ಅಂತ. ಆವಾಗ ನಾನು ಒಂದು ಮಾತು ಅವರಿಗೆ ಕೊಟ್ಟಿದ್ದೆ, ನೀವೆಲ್ಲ ಬೇಕು ಅಂತ ನೀವು ಕೇಳುತ್ತಾ ಬಂದರೆ ಖಂಡಿತವಾಗಿ ನಾವು ಪುತ್ತೂರಲ್ಲಿ ಜಗದಂಬ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತೇವೆ. ಅದರ ಮುಖೇನ ಎಲ್ಲ ರೈತರಿಗೆ ಇದರ ಪ್ರಯೋಜನ ಪಡೆಯುವಂತೆ ಮಾಡೋಣ ಅನ್ನುವಂಥ ಮಾತನ್ನು ಕೊಟ್ಟಿದೆ. ಆ ಮಾತಿನಂತೆ ಇವತ್ತು ಹೇಮನಾಥ್ ಶೆಟ್ಟರ ಸಂಪೂರ್ಣ ಸಹಕಾರದಿಂದ, ಎಲ್ಲ ನನ್ನ ಆತ್ಮೀಯರ ಸಹಕಾರದಿಂದ ಇವತ್ತು ಜಗದಂಬ ಎಂಟರ್ಪ್ರೈಸಸ್ ಅನ್ನುವಂಥ ಸಂಸ್ಥೆ ಆರಂಭ ಆಗಿದೆ. ಅದಕ್ಕೆ ನಾನು ನಂಬಿರತಕ್ಕಂಥ ಶ್ರೀ ಸ್ವಾಮಿ ಗಣೇಶ್ ಗುರೂಜಿಯವರ ಆಶೀರ್ವಾದ ಇದೆ, ಅನುಗ್ರಹ ಇದೆ, ಮಾರ್ಗದರ್ಶನ ಇದೆ. ಅವರ ಈ ಮಾರ್ಗದರ್ಶನದಿಂದ, ಆಶೀರ್ವಾದದಿಂದ ಇದು ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಪುತ್ತೂರು ಮಹಾಲಿಂಗೇಶ್ವರನ ಈ ಕ್ಷೇತ್ರದಲ್ಲಿ ಎಲ್ಲ ರೈತ ಬಾಂಧವರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದಕ್ಕೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ. ಎಲ್ಲ ರೈತರಿಗೂ ಯಾಕಂದರೆ ನನ್ನಲ್ಲಿ ಯಾರೆಲ್ಲ ತಗೊಂಡು ಹೋದರೂ ಕೆಲವರು ಈಗಾಗಲೇ ಬಂದು ಅದರ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಎಲೆ ಚುಕ್ಕಿ ರೋಗ, ಬೆಂಕಿ ರೋಗ, ನಳ್ಳಿ ಬೀಳುವಂಥ ಈ ಕ್ರಿಯೆ ಇದೆ ಅದಕ್ಕೂ, ಮತ್ತು ಈ ಸಿರಿ ಕೊಳೆಯುವಂಥ ಒಂದು ರೋಗ ಇದೆ, ಅದಕ್ಕೆ ಬಾಧೆ ಇದೆ, ಅದನ್ನು ಪರಿಣಾಮವಾಗಿ ಇದು ನಿಲ್ಲಿಸುತ್ತೆ. ಅದರ ಜೊತೆಯಲ್ಲಿ ಮುಂಡು ಸಿರಿ ಅನ್ನುವಂಥ ಒಂದು ರೋಗ, ಈ ಎಲ್ಲದಕ್ಕೂ ಪರಿಣಾಮಕಾರಿಯಾಗಿ ನಮ್ಮ ಊರಿನಲ್ಲಿ ಇದಕ್ಕೆಲ್ಲ ಫಲಿತಾಂಶ ಸಿಕ್ಕಿದೆ. ಆ ಧೈರ್ಯದಿಂದ ನಾನು ಎಲ್ಲ ರೈತರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಎಲ್ಲ ತೋಟಕ್ಕೆ ಈ ಔಷಧಿಯನ್ನು ಹಾಕಿ ಅಂತ ನಾನು ಕೇಳ್ತಾ ಇಲ್ಲ. ನಿಮ್ಮ ಅಡಿಕೆ ತೋಟ ಇದ್ದರೆ 100, 200, 300 ಗಿಡಗಳಿಗೆ ಒಂದು ಸ್ಯಾಂಪಲ್ ಆಗಿ ಇದನ್ನು ಉಪಯೋಗ ಮಾಡಿ ನೋಡಿ. ಫಲಿತಾಂಶ ನಿಮ್ಮ ಭೂಮಿಯಲ್ಲಿ ನಿಮಗೆ ಕಂಡ್ರೆ ಆಮೇಲೆ ನೀವು ಇದನ್ನು ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡುತ್ತಾ, ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ, ಮಹಾಲಿಂಗೇಶ್ವರ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಅನುಗ್ರಹಿಸಲಿ ಅಂತ ಬೇಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಿವಾ ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಮೊಹಮ್ಮದ್ ಅಮಾನ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ತುಂಬಾನೇ ಖುಷಿ ಆಗುತ್ತೆ ಸರ್, ಯಾಕಂತ ಹೇಳಿದ್ರೆ ನಮ್ಮ ಕೃಷಿಕರ ಬಗ್ಗೆ ಒಲವನ್ನ ತೋರಿಸಿ ಅವರು ಕೂಡ ಈ ಒಂದು ಕೃಷಿಕರು ಇವುಗಳನ್ನ ಬಳಸಬೇಕು, ಜೊತೆಗೆ ಕೃಷಿಯಲ್ಲಿ ಉತ್ತಮವಾದ ಫಲವತ್ತತೆಯನ್ನು ಪಡಬೇಕು ಅನ್ನುವಂತಹ ನಿಮ್ಮ ಒಂದು ಚಿಂತನೆ ಇದೆ ಅಲ್ವಾ. ಅದಕ್ಕೆ ಮೊದಲನೇದಾಗಿ ನಾನು ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ನಮ್ಮ ಈ ಪ್ರಾಡಕ್ಟ್ಗಳ ಬಗ್ಗೆ ಹೇಳೋದು ಅಂತ ಇದ್ರೆ ನೋಡಿ, ಕಂಪನಿ ಹೆಸರು ಬಂದುಬಿಟ್ಟು ವಿವಾ ಮಾರ್ಟ್ ಎಂಟರ್ಪ್ರೈಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಕಂಪನಿ ಸ್ಟಾರ್ಟ್ ಆಗಿರೋದು ಸುಮಾರು 9 ಇಯರ್ಸ್ ಕಂಪ್ಲೀಟೆಡ್ ಆಗಿದೆ. ಬೇಸಿಕಲಿ ಇದು ಪುಣೆ ಬೇಸ್ಡ್ ಕಂಪನಿ, ಓನ್ ಮ್ಯಾನುಫ್ಯಾಕ್ಚರ್. ಅಗ್ರಿಕಲ್ಚರ್ ಪ್ರಾಡಕ್ಟಲ್ಲಿ 9 ಪ್ರಾಡಕ್ಟ್ ಇದೆ.
9 ಪ್ರಾಡಕ್ಟ್ ಇದೆ. ಆದರೆ ಅದಲ್ಲದೆ ಈ ಕಂಪನಿಯಲ್ಲಿ 110 ಪ್ರಾಡಕ್ಟ್ ಇದೆ. ಕಾಸ್ಮೆಟಿಕ್ ಆಗಿರ್ಬೋದು, ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರ್ಬೋದು, ಬೇರೆ ಬೇರೆ ಥರದ್ದು ಪ್ರಾಡಕ್ಟ್ ಇದೆ ಈ ಕಂಪನಿಯಲ್ಲಿ. ಬಟ್ ಇಲ್ಲಿರುವಂಥದ್ದು ಪ್ರಾಡಕ್ಟ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದರೆ ಹೈ ಕ್ವಾಲಿಟಿ ಪ್ರಾಡಕ್ಟ್, ಜೊತೆಗೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಈ ಕಂಪನಿಯಲ್ಲಿದೆ. ಕಂಪನಿಯಲ್ಲಿ ಭಾಳಷ್ಟು ಮಂದಿ ಅಚೀವರ್ಸ್ ಇದ್ದಾರೆ, ಅಂದರೆ ಡಿಸ್ಟ್ರಿಬ್ಯೂಟರ್ ಯಾರೆಲ್ಲ ಈ ಥರ ಓಪನ್ ಮಾಡ್ಕೊಂಡಿದ್ದಾರೆ, ಭಾಳಷ್ಟು ಮಂದಿ ಅಚೀವ್ಮೆಂಟ್ ಮಾಡಿದ್ದಾರೆ. ರೀಸನ್ ಏನಂತ ಹೇಳಿದರೆ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಫಸ್ಟ್ ಆಫ್ ಆಲ್. ಓಕೆ, ಇಲ್ಲಿ ನಮ್ಮದು ಈಗ ಬೇರೆ ಪ್ರಾಡಕ್ಟ್ ಇದು ಬಿಟ್ಬಿಟ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ ವಿಚಾರದಲ್ಲಿ ಮಾತಾಡೋದಾದರೆ, ಇವತ್ತು ಮಾರ್ಕೆಟಲ್ಲಿ ಇರುವಂಥದ್ದು ಎಲ್ಲ ಕೆಮಿಕಲ್ ಪ್ರಾಡಕ್ಟ್ ಇರುವಂಥದ್ದು. ಪ್ರತಿಯೊಂದು ನಮ್ಮ ಭಾರತ ದೇಶವು ಏನಾಗಿದೆ ಅಂತ ಹೇಳಿದರೆ ಇವತ್ತು ಕೆಮಿಕಲಿಂದಾಗಿ ಭಾಳಷ್ಟು ರೋಗ ಅಟ್ಯಾಕ್ ಆಗ್ತಾ ಇದೆ. ಒಂದು ಗ್ರಾಮದಲ್ಲಿ 100ರಲ್ಲಿ 10 ಮಂದಿಗಾದರೂ ಕ್ಯಾನ್ಸರ್ ಬರುವಂಥ ಪರಿಸ್ಥಿತಿಗೆ ಬಂದಿದೆ ಇವತ್ತು ಕೆಮಿಕಲ್ ಫುಡ್ಡಿಂದಾಗಿ. ಅದಕ್ಕೆ ಈ ಕಂಪನಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ 2015ನಲ್ಲಿ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಇಡೀ ಭಾರತದಲ್ಲಿನೇ ಭಾರತದಲ್ಲಿನೇ ಒಂದು ವಿಷಮುಕ್ತ ರಾಸಾಯನಿಕ ಮುಕ್ತ ಭಾರತ ಮಾಡೋಣ ಎಂಬ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರುವಂಥ ಒಂದು ಕಂಪನಿ. ಇದರಲ್ಲಿರುವಂಥ ಕೆಲವೊಂದು ಪ್ರಾಡಕ್ಟು ಗ್ರೋತ್ ಇತ್ತು, ಸ್ಟಾರ್ಟಿಂಗಲ್ಲಿ ಡೆವಲಪರ್ ಇತ್ತು. ಆದರೆ ಇತ್ತೀಚೆಗೆ ಒಂದು 4 ವರ್ಷದ ಹಿಂದೆ ಕಿಸಾನ್ ಕಿಂಗ್ ಅಂತೇಳಿ ಒಂದು ಪ್ರಾಡಕ್ಟನ್ನು ಇವರು ಲಾಂಚ್ ಮಾಡಿದರು, ಕಿಸಾನ್ ಕಿಂಗ್ ಅಂತೇಳಿ. ಈ ಒಂದು ಪ್ರಾಡಕ್ಟ್ ಏನಿದೆ ಮೇಡಮ್, ಸುಮಾರು ಬೇರೆ ಕಂಪನಿಯಲ್ಲಿ ಇರುವಂತಹ ಒಂದು 20 ಪ್ರಾಡಕ್ಟಿಗೆ ಇದು ಒಂದು ಪ್ರಾಡಕ್ಟ್ ಸಮ. ಒಂದು ಪ್ರಾಡಕ್ಟಲ್ಲಿ 32 ಇಂಗ್ರೀಡಿಯೆಂಟ್ಸ್ ಇದೆ. NPK, ಜಿಂಕ್, ಬೋರನ್, ಸಲ್ಫರ್, ಯೂಮಿಕ್ ಆ್ಯಸಿಡ್, ಅಮಿನೋ ಆ್ಯಸಿಡ್, ಈ ಥರ 32 ಇಂಗ್ರೀಡಿಯೆಂಟ್ಸ್ ಒಂದೇ ಬಾಟ್ಲಲ್ಲಿ ಇದೆ. ನಾವು ಹೊರಗಡೆಯಿಂದ ತರುವಂಥದ್ದು 10-12 ಸಾವಿರ ರೂಪಾಯಿದು ಪ್ರಾಡಕ್ಟ್ ಏನಿದೆ, ಬರೀ 1100 ರೂಪಾಯಿಗೆ ಸಿಗುವಂಥ ಒಂದು ಬಾಟ್ಲ್, 1 ಎಕರೆಗೆ ಸಾಕು. ಇದು ತರಕಾರಿಗಾಗಲಿ, ಇಲ್ದಿದ್ರೆ ಬೇರೆ ಥರದ್ದು ಇದು ಜೋಳಕ್ಕಾಗಲಿ, ಮೆಕ್ಕೆಜೋಳ ಮತ್ತು ಇದಕ್ಕೆ ಎಂತ ಹೇಳ್ತಾರೆ ಫ್ರೂಟ್ಸಿಗೆ, ಇದಕ್ಕೆಲ್ಲದಕ್ಕೂ 1 ಎಕರೆಗೆ 1 ಸಾಕಾಗುತ್ತೆ. ಆದರೆ ಅಡಿಕೆ ಗಿಡಕ್ಕೆ 200 ಅಡಿಕೆ ಗಿಡಕ್ಕೆ 1 ಬಾಟ್ಲ್ ಸಾಕು. ಅದರ ಜೊತೆಗೆ ಕಿಸಾನ್ ಕಿಂಗು, ಕಿಸಾನ್ ಗ್ರೋತ್ ಡೆವಲಪರ್ ಅಂತೇಳಿ 3 ಪ್ರಾಡಕ್ಟನ್ನು ನಾವು ಅಡಿಕೆ ಗಿಡಕ್ಕೆ ಹಾಕೋದಾದರೆ ನಮಗೆ ಸುಮಾರು ಒಂದು 40ರಿಂದ 50 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಯಾವ ಥರದ್ದು ರಿಸಲ್ಟ್ ಅಂತ ಹೇಳಿದರೆ, ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಕುಂಟು ಸಿರಿ ಆಗಿರ್ಬೋದು, ಬೇರು ಹುಳ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಈ ಥರ ಏನು ಮೇಜರ್ ರೋಗ ಏನು ಬರ್ತಾ ಇದೆ ಇವತ್ತು ಮಾರ್ಕೆಟಲ್ಲಿ ಮೆಡಿಸಿನೇ ಇಲ್ಲ. ಎಲೆ ಚುಕ್ಕಿ ರೋಗ ಬಂದಾಗ ಇಲ್ಲಿ ಏನು ಒಂಥರ ಮಾಫಿ ಹೇಗಿದೆ ಅಂತ ಹೇಳಿದರೆ ಸ್ಪ್ರೇ ಮಾಡಿ ಅಂತೇಳಿ ಇದೆ. ರಿಯಲ್ ಇರಬೇಕಾಗಿರೋದು ಅಂತ ಹೇಳಿದರೆ ಬರುವಂಥ ಚಿಗುರಲ್ಲಿನೇ ಅದು ರೋಗಮುಕ್ತವಾಗಿ ಬರಬೇಕಿತ್ತು. ಬುಡಕ್ಕೇನು ಗೊಬ್ಬರ ಕೊಡಬೇಕು. ಬುಡಕ್ಕೆ ಗೊಬ್ಬರ ಕೊಟ್ಟಾಗ ರೋಗಮುಕ್ತ ಆಗುವಂಥದ್ದು ಯಾವುದೋ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಲಿಲ್ಲ. ಇದು ನಾನು ಲಾಸ್ಟ್ 2 ಇಯರ್ಸಿಂದ ನಾನು ಪಬ್ಲಿಸಿಟಿಗೋಸ್ಕರ ರೈತರಿಗೆ ಪ್ರತಿಯೊಂದು ಮನೆಗೆ ಹೋಗಿ ಅವರಿಗೆ ಮಾಹಿತಿ ಕೊಡ್ತಾ ಬಂದೆ. ಯಾವುದೇ ರೀತಿ ಸೇಲ್ಸ್ ನೋಡಿಲ್ಲ, ಮೊದಲು ಅವರಿಗೆ ರಿಸಲ್ಟ್ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಎಂಟೈರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಜನಪ್ರಿಯಗೊಂಡಿದೆ. ರೀಸನ್ ಏನಂತ ಹೇಳಿದರೆ ಇದು ರಿಸಲ್ಟ್. ನಾನು ಮಾತಾಡೋದಕ್ಕಿಂತ ಜಾಸ್ತಿ ನನ್ನ ಪ್ರಾಡಕ್ಟ್ ಮಾತಾಡ್ತಾ ಇದೆ. ರೈತರಿಗೆ ಅತಿ ಕಡಿಮೆ ದರದಲ್ಲಿ ಅತಿ ವೇಗವಾಗಿ ಫಲಿತಾಂಶ ನೀಡುವಂಥ ಒಂದು ಪ್ರಾಡಕ್ಟ್ ಆಗಿದೆ ಕಿಸಾನ್ ಕಿಂಗ್. ಎಸ್ ಮ್ಯಾಮ್. ಓಕೆ ಸರ್, ಇವಾಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ, ಆರಂಭದಿಂದಲೇ ರಾಸಾಯನಿಕ ವಸ್ತುಗಳನ್ನ ಬಳಸಿರ್ತಾರೆ, ಭೂಮಿಗೆ ಹಾಕಿರ್ತಾರಲ್ವಾ, ಇವಾಗ ಒಮ್ಮೆಲೆ ನಾವು ಇದನ್ನ ಬಳಸಿದ್ರೆ ಏನಾದ್ರೂ ಎಫೆಕ್ಟ್ ಆಗ್ಬೋದಾ ಅನ್ನುವಂತ ಪ್ರಶ್ನೆ ತುಂಬಾ ಜನರಿಗೆ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಿಸಾನ್ ಕಿಂಗ್ ಗೊಬ್ಬರ ಹಾಕಿದ ತಕ್ಷಣ ಅದರ ಮೊದಲ ದಿನ ಆಗಿರ್ಬೋದು, ನೆಕ್ಸ್ಟ್ ಡೇ ಆಗಿರ್ಬೋದು, ಡೌಟ್ ಅಲ್ಲಿ ಕೆಮಿಕಲ್ಸ್ ಹಾಕ್ತಾರೆ. ಇದರಿಂದ ರಿಸಲ್ಟ್ ಇಲ್ಲದಿದ್ರೆ ಅದರಿಂದ ಇಲ್ಲಿ ಬರಲಿ ಅಂತೇಳಿ ಹಾಕ್ತಾರೆ. ಆದರೆ ನಮ್ಮ ಪ್ರಾಡಕ್ಟ್ ಕೊಟ್ಟಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರೋದಿಲ್ಲ. ಅವ್ರೇನು ಮಾಡ್ತಾರೆ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ, ಸರ್ ಈಗ ನೀವು ಒಂದು 40 ದಿನ ನಿಮ್ಮ 500 ಅಡಿಕೆ ಗಿಡ ಇದೆ ಅಂತ ಇಟ್ಕೊಳ್ಳೋಣ, 500ರಲ್ಲಿ ನಮಗೆ ಒಂದು 200 ಗಿಡ ಕೊಡಿ, ನೀವು ಬೇರೆ ಯಾವುದಾದ್ರೂ ಗೊಬ್ಬರ ಹಾಕಿ 200 ಗಿಡಕ್ಕೆ ನಮ್ಮದೇ ಕೊಡ್ತಾ ಬನ್ನಿ, ಡಿಫ್ರೆಂಟ್ ನೋಡಿ, ಕೆಮಿಕಲ್ಗೆ ಮತ್ತು ನಮ್ಮ ಪ್ರಾಡಕ್ಟಿಗೆ ಇರುವಂಥ ಡಿಫ್ರೆಂಟ್ ನೋಡಿ ಅಂತ ಹೇಳ್ತಾ ಬರ್ತಾ ಇದೆ. ಇವಾಗ ಏನಾಗಿದ್ದಾರೆ ಅಂತ ಹೇಳಿದರೆ, ಕೆಮಿಕಲನ್ನು ಬಿಟ್ಟು ಆರ್ಗ್ಯಾನಿಕ್ ಕಡೆಗೆ, ಕಿಸಾನ್ ಕಿಂಗ್ ಕಡೆಗೇ ಬಂದಿದ್ದಾರೆ ಮೇಡಮ್. ಕಾಸ್ಮೆಟಿಕ್ ಇವತ್ತು ನಾವು ಡಿಸ್ಪ್ಲೇ ಮಾಡಿಲ್ಲ, ಆಲ್ರೆಡಿ ಇದೆ, ಬಂದಿದೆ, ಪ್ರಾಡಕ್ಟ್ ಎಲ್ಲ ಇದೆ. ಇವತ್ತು ನಮ್ಮ ಉದ್ದೇಶ ಇರುವುದೇ ಅಗ್ರಿಕಲ್ಚರ್ ಪ್ರಾಡಕ್ಟ್ ವಿಚಾರದಲ್ಲಿರುವಂಥದ್ದು. ಆದ ಕಾರಣ ನಾವು ಡಿಸ್ಪ್ಲೇ ಮಾಡಿಲ್ಲ, ನಾಳೆಯಿಂದ ಅದನ್ನು ಸಹ ಡಿಸ್ಪ್ಲೇ ಮಾಡ್ತೇವೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾಗಿರ್ತಕ್ಕಂಥ ದಂಬೆಕಾನ ಸದಾಶಿವರಯ್ಯವರ ಮಾಲಕತ್ವದಲ್ಲಿ ಜಗದಂಬ ಎಂಟರ್ಪ್ರೈಸಸ್ ಅನ್ನತಕ್ಕಂತಹ ಇವತ್ತು ಹೊಸ ಉದ್ಯಮ ಒಂದು ಪ್ರಾರಂಭ ಆಗಿದೆ. ವಿಶೇಷವಾಗಿ ರೈತರ ಈಗಿನ ಸಮಸ್ಯೆಗಳು, ತೋಟಗಾರಿಕೆಯಲ್ಲಿ ಬರ್ತಕ್ಕಂಥ ಅಡಿಕೆ ತೋಟದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗ ಇರ್ಬೋದು ಅಥವಾ ಎಳೆ ಚುಕ್ಕಿ ರೋಗ ಇರ್ಬೋದು, ಇಂಥ ಹಲವಾರು ಸಮಸ್ಯೆಗಳಿಗೆ ಇವತ್ತು ಔಷಧಿಗಳನ್ನು ಕಂಡುಹಿಡಿಯುವಲ್ಲಿ ನಾವು ವಿಫಲರಾಗಿದ್ದೇವೆ. ಅದರ ವಿನೂತನವಾಗಿರ್ತಕ್ಕಂಥ ಪ್ರಯೋಗದ ಮುಖಾಂತರ ವಿವಾ ಕಿಸಾನ್ ಕಿಂಗ್ ಅನ್ನತಕ್ಕಂತಹ ಹೊಸ ಔಷಧಿಯನ್ನು ಕಂಡುಹಿಡಿಯೋದ್ರ ಮುಖಾಂತರವಾಗಿ ಇವತ್ತು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿರ್ತಕ್ಕಂಥ ಒಂದು ಯೋಜನೆ ಆಗಿತ್ತು.
ಆ ವಿವಾ ಕಿಸಾನ್ ಮಾರ್ಕೆಟನ್ನು ಮಾಡತಕ್ಕಂತಹ ಜಗದಂಬ ಎಂಟರ್ಪ್ರೈಸಸನ್ನು ಇವತ್ತು ಸದಾಶಿವಗಳು ಮಾಡಿದ್ದಾರೆ. ಇದು ಈ ಭಾಗದ ತೋಟಗಾರಿಕೆಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ರೈತರಿಗೆ ಇದು ವರದಾನ. ವಿಶೇಷವಾಗಿ ಅಡಿಕೆ ಮತ್ತು ತರಕಾರಿಗಳಿಗೆ ಒಂದು ಹೊಸದಾಗಿರ್ತಕ್ಕಂಥ ಪ್ರಯೋಗ ಇದರಲ್ಲಿ ನಡೆದಿದೆ. ಇವತ್ತು ಪುತ್ತೂರಲ್ಲಿ ಜಗದಂಬ ಎಂಟರ್ಪ್ರೈಸಸ್ ಮುಖಾಂತರ ಮಾರ್ಕೆಟಿಂಗ್ ಪ್ರಾರಂಭ ಆಗಿದೆ. ಸದಾಶಿವಗಳಿಗೆ ಮತ್ತು ಈ ಸಂಸ್ಥೆಗೆ ಬಾಕೂರ್ದ ಇವರ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇನ್ನಷ್ಟು ರೈತರಿಗೆ ಇದರಿಂದ ಉಪಯುಕ್ತ ಆಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ಪುತ್ತೂರಿನಲ್ಲಿ ಇವತ್ತು ಜಗದಾಂಬ ಎಂಟರ್ಪ್ರೈಸಸ್ಸಿನ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ನಿಕಟಪೂರ್ವ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೆಲ್ಲ ನಮ್ಮ ರೈತಾಪಿ ಬಂಧುಗಳು ಇವತ್ತು ವಿಶೇಷವಾಗಿ ದಂಬಕಾನ ಸದಾಶಿವಯ್ಯವರು ಒಬ್ಬ ಕೃಷಿಕರಾಗಿ ಸಹಕಾರಿಯಾಗಿ ರೈತರ ಸಮಸ್ಯೆಗಳಿಗೆ ಇವತ್ತು ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಿಗೆ ಇವತ್ತು ಈ ಭಾಗದಲ್ಲಿ ಬಾಧಕ ಆಗುವಂಥ ಬೇರೆ ಬೇರೆ ರೋಗಗಳಿಗೆ ಇವತ್ತು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಇವತ್ತು ಕಿಸಾನ್ ಹೆಸರಲ್ಲಿ ಕಿಸಾನ್ ವಿವಾ, ಕಿಸಾನ್ ಕಿಂಗ್ ಹೀಗೆ ಬೇರೆ ಬೇರೆ ಆ ಒಂದು ಸಾವಯವ ಗೊಬ್ಬರ, ಸಾವಯವ ಕ್ರಿಮಿನಾಶಕ, ಸಾವಯವ ಔಷಧಿ ಇದನ್ನು ಇವತ್ತು ರೈತರಿಗೆ ಒದಗಿಸುವಂಥ ನೆಲೆಯಲ್ಲಿ ಇವತ್ತು ಈ ಒಂದು ಮಳಿಗೆಯನ್ನು ಆರಂಭ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಬ ಈ ಭಾಗದಲ್ಲಿರುವಂಥ ಅಡಿಕೆ ಬೆಳೆಗಾರರು ಇವತ್ತು ಹಳದಿ ರೋಗದಿಂದ, ನುಸಿ ರೋಗದಿಂದ, ಬೇರೆ ಬೇರೆ ರೋಗ ಕೀಟ ಬಾಧೆಗಳಿಂದ ಈ ಅಡಿಕೆಯಲ್ಲಿ ಒಂದಷ್ಟು ಆದಾಯವನ್ನು ಇವತ್ತು ಕಡಿಮೆ ಪಡೆಯುವಂಥ ಈ ಸಂದರ್ಭದಲ್ಲಿ ಅಡಿಕೆ ಮರಗಳನ್ನು ಉಳಿಸುವ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಿಂದ ಔಷಧಿಗಳನ್ನು, ಗೊಬ್ಬರಗಳನ್ನು ಉಪಯೋಗ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಶೋಧನೆಗಳ ಆ ಒಂದು ಕೀಟನಾಶಕ, ಕ್ರಿಮಿನಾಶಕ ಗೊಬ್ಬರಗಳು ಪರಿಣಾಮಕಾರಿ ಆಗದಂಥ ಸಂದರ್ಭದಲ್ಲಿ ಇವತ್ತು ಈ ಜಗದಾಂಬ ಎಂಟರ್ಪ್ರೈಸಿನ ಮುಖಾಂತರ ಇವತ್ತು ಕಿಸಾನ್ ವಿವಾ, ಕಿಸಾನ್ ಕಿಂಗ್ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಇವತ್ತು ರೈತರಿಗೆ ಆ ಒಂದು ಔಷಧಿ ಮತ್ತು ಗೊಬ್ಬರ ಎರಡನ್ನು ಏಕಕಾಲದಲ್ಲಿ ದ್ರವ ರೂಪದಲ್ಲಿ ಆ ಗಿಡಕ್ಕೆ, ಅಡಿಕೆ ಮರಕ್ಕೆ ಮತ್ತು ತರಕಾರಿ ಗಿಡಗಳಿಗೆ ಒದಗಿಸುವಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದಾರೆ. ಇದು ಪರಿಣಾಮಕಾರಿ ಅಂತೇಳಿ ಅವರೇ ಉಪಯೋಗ ಮಾಡಿ ತಮ್ಮ ತೋಟದಲ್ಲಿ ಪ್ರಾಯೋಗಿಕವಾಗಿ ನೋಡಿ ಆ ಒಂದು ಅನುಭವದ ಆಧಾರದಲ್ಲಿ ಇವತ್ತು ಈ ರೈತರಿಗೆ ಇದನ್ನು ಪರಿಚಯಿಸ್ತಾ ಇದ್ದಾರೆ. ಸಂತೋಷದ ವಿಚಾರ. ಎಲ್ಲ ರೈತಾಪಿ ಬಂಧುಗಳು, ಅಡಿಕೆ ಬೆಳೆಗಾರರು, ತರಕಾರಿ ಬೆಳೆಯುವಂಥ ನಮ್ಮೆಲ್ಲ ಕೃಷಿಕರು ಈ ಒಂದು ಇವತ್ತು ಇಲ್ಲಿ ಬಿಡುಗಡೆ ಮಾಡಿದಂಥ ಈ ಉತ್ಪನ್ನಗಳನ್ನು ಬಳಸಿ ತಾವು ಕೂಡ ಮುಂದಿನ ದಿನಗಳಲ್ಲಿ ಮಾದರಿ ಕೃಷಿಕರಾಗಿ ಒಳ್ಳೆ ಆದಾಯವನ್ನು ಪಡೆಯುವಂಥ ಕೆಲಸ ಈ ಒಂದು ದ್ರವ ರೂಪದ ನಮ್ಮ ಕಿಸಾನ್ ವಿವಾ, ಕಿಸಾನ್ ಡೆವಲಪರ್ ಈ ಮುಖಾಂತರ ಆಗಲಿ ಅಂತೇಳಿ ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ದಂಬೆಕಾನ ಸದಾಶಿವರೈ ಮತ್ತು ಅವರ ಶ್ರೀಮತಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ಶಶಿಕುಮಾರ್ ರೈ ಬಾಲಿಟು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನೀವು ಪ್ರಗತಿಪರ ಕೃಷಿಕರು, ಎಲ್ಲರಿಗೂ ಗೊತ್ತಿರುವಂಥದ್ದು. ಇವಾಗ ಕೃಷಿಕರಿಗೆ ಅನುಕೂಲವಾಗುವಂತಹ ಸಾವಯವ ಗೊಬ್ಬರಗಳ ಒಂದು ಮಾರಾಟ ಮಳಿಗೆ ಓಪನ್ ಆಗಿದೆ ನಮ್ಮ ಪುತ್ತೂರಿನಲ್ಲಿ. ಇದಕ್ಕೆ ನೀವು ಅತಿಥಿಗಳಾಗಿ ಬಂದಿರುವಂಥದ್ದು, ಏನು ಹೇಳ್ತೀರಾ ಸರ್? ಮೇಡಮ್, ಜಗದಾಂಬ ಎಂಟರ್ಪ್ರೈಸಸ್ ನಿಜವಾಗಿಯೂ ಆ ಹೆಸರಲ್ಲೇ ಗೊತ್ತಾಗ್ತದೆ. ಬಹುಶಃ ಈ ಒಂದು ಜಗದಾಂಬ ಎಂಟರ್ಪ್ರೈಸಸ್ಸಿನಲ್ಲಿ ಸಾವಯವ ವಸ್ತುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆಗೆ ಇವತ್ತು ಕೈ ಹಾಕಿದ್ದಾರೆ. ವಿವಾ ಪ್ರೊಡಕ್ಟ್ಸಿನ ಗೊಬ್ಬರ, ಬಹುಶಃ ಈ ಬಗ್ಗೆ ನಾನು ಹೇಳಬೇಕೆಂದಾದರೆ, ನಾನು ಒಂದು ಬಾರಿ ಕೃಷ್ಣ ಪ್ರಸಾದ್ ಆಳ್ವರು, ರಮೇಶ್ ರೈಗಳು, ಸದಾಶಿವ ರೈಗಳ ಹಿರಿಯರು, ಮಾರ್ಗದರ್ಶಕರು, ನಮಗೆ ಎಲ್ಲ ವಿಚಾರಗಳಲ್ಲಿ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ಅವರ ಮನೆಗೆ ಒಮ್ಮೆ ವಿಸಿಟ್ ಮಾಡಿದ್ದೆವು. ನಾವು ಬಂಟರ ಸಂಘದ ಕಾರ್ಯಕ್ರಮದ ಬಾಬತ್ತು ಅವರನ್ನು ಆಹ್ವಾನಿಸಲಿಕ್ಕೆ ಹೋಗಿದ್ದೆವು. ಆ ಸಂದರ್ಭದಲ್ಲಿ ನಾವು ಮಾತಾಡಿಕೊಂಡು ಬಂದೆವು, ಯಾಕೆ ಈ ತೋಟವನ್ನು ಇವರು ಇಟ್ಟುಕೊಂಡಿದ್ದಾರೆ ಈ ರೀತಿ ಎನ್ನುವಂಥದ್ದನ್ನು ಮಾತಾಡ್ತಾ ಬಂದು ನಾನು ಅವರಲ್ಲಿ ವಿಚಾರವನ್ನು ಹೇಳಿದೆ. ಅಂದರೆ ಬೆಂಕಿ ರೋಗ ಮತ್ತು ಮುಂಡು ತಿರಿ ಹೇಳ್ತಾರೆ, ಹಾಗೆ ತೋಟ ಬಹಳ ಹಾಳಾಗಿತ್ತು. ಒಂದು 6 ತಿಂಗಳ ನಂತರ ರಾಜೇಶ್ವರು ನನ್ನಲ್ಲಿ ಒಂದು ವಿಚಾರವನ್ನು ಹೇಳಿದರು, ನಿಮಗೆ ಪುರುಸೊತ್ತಿದ್ದರೆ ಒಮ್ಮೆ ಸದಾಶಿವರೈಗಳ ತೋಟವನ್ನು ನೋಡಲಿಕ್ಕೆ ಬರಬೇಕು ಎನ್ನುವಂಥದ್ದನ್ನು ಹೇಳಿದರು. 6 ತಿಂಗಳ ನಂತರ ನಾನು ಹೋಗುವಂಥ ಸಂದರ್ಭದಲ್ಲಿ
ಆ ತೋಟ ಪೂರ್ತಿ ಬದಲಾವಣೆ ಆಗಿತ್ತು. ಬೆಂಕಿ ರೋಗ ಆಗಿರಬಹುದು, ಎಲೆಚುಕ್ಕಿ ಆಗಿರಬಹುದು, ಆ ಮುಂಡು ತಿರಿ ಏನುಂಟ ಅದೆಲ್ಲ ಬದಲಾವಣೆಯಾಗಿ ಈಗ ಈಗ ನೋಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಹಳ ಒಂದು ಆರೋಗ್ಯಪೂರ್ಣವಾದಂತಹ ತೋಟವನ್ನು ಕಂಡಿದ್ದೇವೆ. ಬಹುಶಃ ಅವರಲ್ಲಿ ವಿಚಾರವನ್ನು ಹೇಳಿದೆವು. ನಾನು ಬಾಂಬೆಯಿಂದ ವಿವಾ ಫರ್ಟಿಲೈಸರ್ನ ಗೊಬ್ಬರವನ್ನು ನಾನು ತಂದು ಇದಕ್ಕೆ ಹಾಕಿದೆ. ಇದನ್ನು ನಾನು ಸ್ವಲ್ಪ ಪ್ರಚಾರಕ್ಕೋಸ್ಕರ 4-5 ಜನರಿಗೆ ಕೊಟ್ಟಿದ್ದೇನೆ. ಬೇಕಿದ್ದರೆ ಆ ಅಡ್ರೆಸ್ಸನ್ನು ಕೊಟ್ಟರು. ಇವರ ತೋಟವನ್ನು ಕಂಡ ನಂತರ ನಮಗೆ ಇನ್ನೊಂದು ತೋಟವನ್ನು ನೋಡುವಂತಹ ಅವಶ್ಯಕತೆ ಇರಲಿಲ್ಲ. ಒಂದು 600 ಸಸಿ ನಾನು ಕೃಷಿಕ ಆದರೆ ಆ ಗಿಡವನ್ನು ತೆಗೀತಿದ್ದೆ. ಈಗ ಹೋಗುವಾಗ ನೋಡುವಾಗ ಅದು ತೋಟ ಪರಿಪೂರ್ಣವಾದ ತೋಟ ಆಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಸದಾಶಿವ ರೈಗಳು ಹಿರಿಯರು, ಅವರು ಹಾಕಿದಂತಹ ಹೆಜ್ಜೆ ಇಷ್ಟರ ತನಕ ನಾವು ಕಂಡಿದ್ದೇವೆ. ಯಾವುದೇ ರೀತಿಯ ಅವರ ಹಾಕಿದಂತಹ ಹೆಜ್ಜೆ ಹಿಂದೆ ಇಟ್ಟಂತಹ ವ್ಯಕ್ತಿ ಅಲ್ಲ. ಬಹುಶಃ ಅವರು ಪರಿಪೂರ್ಣವಾಗಿ ಆ ಒಂದು ರಸಗೊಬ್ಬರವನ್ನು, ಅಂದರೆ ರಸಗೊಬ್ಬರ ಅಲ್ಲ, ಸಾವಯವ ಗೊಬ್ಬರವನ್ನು ಪರಿಪೂರ್ಣವಾಗಿ ಅವರ ತೋಟಕ್ಕೆ ಅಳವಡಿಸಿ ಇವತ್ತು ರೈತರಿಗೆ ಕೊಡುವಂಥ ವ್ಯವಸ್ಥೆಗಳು. ನೆಲ್ಲಿಯಾಡಿಯಲ್ಲಿ ಹೋದರೆ ನೆಲ್ಲಿಯಾಡಿ ಭಾಗದಲ್ಲಿ ಇದೇ ಸಾವಯವ ಗೊಬ್ಬರವನ್ನು ಕಳೆದ 1-2 ವರ್ಷಗಳಿಂದ ಉಪಯೋಗ ಮಾಡಿದಂತಹ ಗ್ರಾಹಕರು ನಮಗೆ ಸಿಕ್ಕಿದ್ರು. ಅವರು ಕೂಡ ಇದನ್ನು ಹೊಗಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ಈ ಒಂದು ಪ್ರಾಡಕ್ಟ್ ಬಹುಶಃ ನಮ್ಮ ಈ ಮಣ್ಣಿಗೆ ಒಂದು ಫಲವತ್ತಾದ ಕೃಷಿಯನ್ನು ಅಳವಡಿಸಲಿಕ್ಕೆ ಈ ಗೊಬ್ಬರವನ್ನು ಪಡೆಯುವುದು ಒಳ್ಳೆಯದು ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾನು ಅದನ್ನು ಕಂಡಂತಹ ವ್ಯಕ್ತಿ. ನಾನು ಯಾವಾಗಲೂ ಹೇಳಿದೆ, ನಾನು ಕೃಷಿಕನಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ನ ತೋಟದಲ್ಲಿ ಆ ರೀತಿಯ ಬೆಂಕಿ ರೋಗ ಅಥವಾ ಎಲೆಚುಕ್ಕಿ ರೋಗ ಬರ್ತಿದ್ರೆ ನಾನು ಅದನ್ನು ತೆಗೀತಿದ್ದೆ, ಆ ಗಿಡವನ್ನು. ಅದನ್ನು ತೆಗೆಯದೆ ಈ ಒಂದು ಸಾವಯವವನ್ನು ಹಾಕಿ ಅವರು ಪರಿಪೂರ್ಣ ತೋಟವನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾವ ಒಬ್ಬ ಕೃಷಿಕನಿಗೂ ಹೋಗ್ಬೋದು. ಇವತ್ತು ಸದಾಶಿವರೈಗಳ ಮನೆಯ ಪಕ್ಕ ಗುಡ್ಡದಲ್ಲಿ ಹಾಕಿದ್ದಾರೆ, ಒಂದು 600 ಸಸಿಗಿಂತ ಜಾಸ್ತಿ ಇತ್ತು. ಅದು ಇವತ್ತು ಪರಿಪೂರ್ಣವಾಗಿ ತೋಟವಾಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಜಗದಾಂಬ ಎಂಟರ್ಪ್ರೈಸಸ್ ಇವತ್ತು ಉದ್ಘಾಟನೆಗೊಂಡಿದೆ. ಬಹುಶಃ ಈ ಒಂದು ಸಂಸ್ಥೆ ಹುಟ್ಟುಹಾಕಿದಂತಹ ಸಂಸ್ಥೆ ಇನ್ನೂ ಬೆಳೆಯಲಿ. ಈ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಇಂತಹ ಒಂದು ಸಾವಯವ ಒಂದು ಪ್ರಾಡಕ್ಟಿನ ಇವತ್ತು ಈ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಬಹುಶಃ ಇದು ಅಭಿವೃದ್ಧಿಯಾಗಲಿ, ಪುತ್ತೂರಿನಾದ್ಯಂತ ಶಾಖೆಗಳನ್ನು ನೀಡಿ ಎಲ್ಲ ಕೃಷಿಕರ ಕೊಳೆ ರೋಗ ಇರಬಹುದು, ಇನ್ನಿತರ ರೋಗಗಳನ್ನು, ಎಲೆಚುಕ್ಕಿ ಇರಬಹುದು, ಹಿಂಗಾರ ತುಂಡಾಗುವಂತಹ ವ್ಯವಸ್ಥೆಗಳಿವೆ, ಅದನ್ನೆಲ್ಲ ಪರಿಪೂರ್ಣವಾಗಿ ಮುಗಿಸುವಂತಹ ಕೆಲಸ ಕಾರ್ಯ ಆಗಲಿ, ಬುಡಕ್ಕೆ ಹಾಕಿಯೇ ಈ ವ್ಯವಸ್ಥೆಗಳು ಪರಿಪೂರ್ಣ ಆಗಲಿ ಎನ್ನುವಂತಹ ಮಹಾಲಿಂಗೇಶ್ವರನಲ್ಲಿ ಬೇಡಿಕೊಳ್ಳುತ್ತಾ ಈ ಜಗದಾಂಬ ಎಂಟರ್ಪ್ರೈಸಸ್ ಅಭಿವೃದ್ಧಿಯಾಗಲಿ, ತಾಲೂಕಿನಾದ್ಯಂತ ಶಾಖೆಗಳನ್ನು ಹೊಂದಿ ಗ್ರಾಹಕರಿಗೆ ವಿತರಿಸುವಂಥ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿ. ಆ ಹಿರಿಯರಾದ ಸದಾಶಿವರೈಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೇವೆ. ಅದನ್ನು ಮಹಾಲಿಂಗೇಶ್ವರ ಕರುಣಿಸಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಜಗದಾಂಬ ಎಂಟರ್ಪ್ರೈಸಸ್ ಸಾವಯವ ಉತ್ಪನ್ನಗಳನ್ನು ಒಂದೇ ಸೂರಿನಡಿಯಲ್ಲಿ ಇಟ್ಟು ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಾಗಿ ಮಾಡಿದೆ ಸರ್. ಈ ಒಂದು ಉತ್ಪನ್ನಗಳ ಬಗ್ಗೆ ಹಾಗೇನೆ ಜಗದಾಂಬ ಎಂಟರ್ಪ್ರೈಸಸ್ ಬಗ್ಗೆ ಹೇಳೋಣ. ನನಗೆ ಉತ್ಪನ್ನಗಳ ಬಗ್ಗೆ ಗೊತ್ತಿಲ್ಲ, ಆದರೆ ದಂಬಕ್ಕಿನ ಸದಸ್ಯರ ಬಗ್ಗೆ ಯಾರು ಇದನ್ನು ನಡೆಸ್ತಾ ಇದ್ದಾರ ಅವರ ಬಗ್ಗೆ ನನಗೆ ಭಾಳ ಅಭಿಮಾನ. ಅವರು ನೇರ ನಡುನುಡಿಯ ಒಂದು ಕೃಷಿಕ, ಮತ್ತು ಅವರು ಅದರ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡುವಾಗ ಹೇಳಿದ್ದಾರೆ, ನಾನು ಇದನ್ನು ಪರಿಶೀಲಿಸಿ ನನ್ನ ತೋಟದಲ್ಲಿ ಹಾಕಿ ಇದನ್ನು ಬಳಸಿ ಇದರ ಲಾಭವನ್ನು ಪಡೆದಿದ್ದೇನೆ ಅಂತ. ಹಾಗೆ ಅವರು ಹೇಳಿದ ಮಾತಿನ ಮೇಲೆ ಅವರು ಮತ್ತೆ ಪ್ರಯೋಗ, ನಮ್ಮ ಸಿಬ್ಬಂದಿ ರಾಜೇಶ್ ಅಂತಿದ್ದಾರೆ, ಅವರ ತೋಟದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ನನ್ನ ಆತ್ಮೀಯರು 2 ಜನ ಬಳಸಿದ್ದಾರೆ, ಅವರು ಪ್ರಯೋಜನ ಆಗಿದೆ ಅಂತ ಹೇಳಿದರೆ ಅದು ನಂಬ್ತೇನೆ. ಹಾಗೆ ಇದೆಲ್ಲವೂ ಕೂಡ ಕೃಷಿಕರಿಗೆ ಪ್ರಯೋಜನ ಆಗಿ ತೋಟದಲ್ಲಿ ಕಂಡ ಮೇಲೆ, ಅದರ ಫಲ ಕಂಡ ಮೇಲೆ ಜನಗಳು ಮುಂದೆ ಬರುವಂಥದ್ದು. ಈ ವ್ಯವಹಾರಗಳಲ್ಲಿ ವಿಶ್ವಾಸವೇ ಭಾಳ ಮುಖ್ಯ. ವಿಶ್ವಾಸ ಇದ್ದರೆ ಜನ ಎಲ್ಲರೂ ತಗೊಳ್ತಾರೆ. ಹಾಗೆ ಇದಕ್ಕೆ ಒಳ್ಳೆ ಕಿಸಾನ್ ಗೊಬ್ಬರದ ಖರ್ಚು ವೆಚ್ಚದಲ್ಲೂ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಳ್ಳೆಯ ಕಡೆಯಲ್ಲಿ ಒಂದು ಅಂಗಡಿ ಮಾಡಿದ್ದಾರೆ. ಅದರ ಮಾರುಕಟ್ಟೆಗೆ ಒಳ್ಳೆಯ ಪ್ರಯೋಜನ ಆಗ್ಬೋದು, ಕೃಷಿಗೆ ಪ್ರಯೋಜನ ಆಗಲಿ. ಮತ್ತು ಸದಾಶಿವ ದಂಬೆಕನ್ನಂಥವ್ರು ಮಾಡಿದ ಕಾರ್ಯಕ್ರಮ ಯಾವುದಿದ್ರೂ ಕೂಡ ಜನಪರವಾದ ಕಾರ್ಯಕ್ರಮ ಅದು. ಅದರಲ್ಲಿ ಆರ್ಥಿಕವಾದ ಲಾಭ ಇದ್ದರೂ ಕೂಡ ಜನರಿಗೆ ನೇರವಾಗಿ ಪ್ರಯೋಜನ ತಲುಪಿಸುವಂಥ ಕಾರ್ಯಕ್ರಮ ಮಾಡುವರು, ಅದನ್ನು ಕೂಡ ಹೇಳಿಕೊಂಡಿದ್ದಾರೆ. ಹಾಗಾಗಿ ಇದರಿಂದ ಅವರಿಗೆ ಒಳ್ಳೆಯದಾಗಲಿ, ಮೊದಲು ಕೃಷಿಕರಿಗೆ ಒಳ್ಳೆಯದಾಗಲಿ. ಕೃಷಿಕರ ಮೂಲಕ ಜಗದಾಂಬ ಎಂಟರ್ಪ್ರೈಸ್ನ ಸದಸ್ಯ ದಂಬಿಕರು ಕೂಡ ಅಭಿವೃದ್ಧಿ ಹೊಂದಲಿ ಅಂತ ಆರಿಸ್ತೇನೆ. ವಂದನೆಗಳು. ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂಥ ರಾಧಾಕೃಷ್ಣ ಬೋರ್ಕರ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಜಗದಾಂಬ ಎಂಟರ್ಪ್ರೈಸಸ್
ಈಗಿನ ಕಾಲದಲ್ಲಿ ಒಂದು ಕೃಷಿಕರಿಗೆ ಬೇಕಾಗಿತ್ತು ಸಾವಯವ ಗೊಬ್ಬರಗಳು, ಕೃಷಿಯೆಲ್ಲ ನಾಶ ಆಗ್ತಾ ಇದೆ, ಕೃಷಿಯೆಲ್ಲ ಹಾಳಾಗ್ತಾ ಇದೆ ಅನ್ನುವಂಥ ಮಾತನ್ನ ಕೇಳ್ತಾ ಇದ್ದೀವಿ. ಅನುಕೂಲವಾಗಿ ಸಿಕ್ಕಿರುವಂಥದ್ದು ಅಂತ ಹೇಳಿದ್ರೆ ಜಗದಾಂಬ ಎಂಟರ್ಪ್ರೈಸಸ್. ಏನು ಹೇಳ್ತೀರಾ ಸರ್ ಈ ಸಂಸ್ಥೆ? ಪ್ರಥಮವಾಗಿ ನಾನು ನನ್ನ ಗುರುಗಳು ಅಂತ ಹೇಳಿ ಅವರನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ನಾನು ರಾಜಕೀಯಕ್ಕೆ ಬರಬೇಕಿಂತ ಮುಂಚೆ ಯಾವುದೋ ಒಂದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕಿದ್ರೆ ನಮ್ಮನ್ನು ಮಾರ್ಗದರ್ಶನ ಕೊಟ್ಟು ಈ ಹಂತಕ್ಕೆ ಬೆಳೆಸಿದವರು ನಮ್ಮ ದಂಬೆಕಾನ ಸದಾಶಿವರಯ್ಯವರು. ಹಾಗಾಗಿ ಪ್ರಥಮವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ಅವರು ಇವತ್ತು ಏನು ಜಗದಾಂಬ ಎಂಟರ್ಪ್ರೈಸ್ ಅಂತ ಹೇಳುವ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ, ಇಡೀ ಊರಿನ ಕೃಷಿಕರಿಗೆ ಅದು ಒಂದು ಒಳ್ಳೆಯ ರೀತಿಯ ಉಪಯೋಗವನ್ನು ಪಡಲಿ, ಅದೇ ರೀತಿಯಲ್ಲಿ ಅವರು ಕೂಡ ಅದರಲ್ಲಿ ಉತ್ತಮೋತ್ತಮ ಒಂದು ಭವಿಷ್ಯವನ್ನು ಹೊಂದಲಿ ಅಂತೇಳಿ ನಾನು ಪ್ರಥಮವಾಗಿ ಮಹಾಲಿಂಗೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಕೃಷಿಯನ್ನು ಯಾವುದೋ ಒಂದು ಪ್ರಾಡಕ್ಟ್ ಬಂದಾಗ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ. ಆದರೆ ಇವತ್ತು ನಮ್ಮ ರೈಗಳು ಸ್ವತಃ ಅದನ್ನು ಕೃಷಿ ಅದರಲ್ಲಿ ಇದನ್ನು ಉಪಯೋಗಿಸಿಕೊಂಡು ತನ್ನ ಕೃಷಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡು ಅದರ ಒಂದು ಏನು ಹೇಳ್ತವೆ ಪ್ಲಸ್ ಅಂದರೆ ಪ್ರಯೋಜನವನ್ನು ಪಡ್ಕೊಂಡು ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಇದು ಅವರ ಒಂದು ಒಳ್ಳೆಯ ಗುಣ. ಬಹುಶಃ ನಮ್ಮ ರೈಗಳು ಕೈ ಹಾಕಿದ ಯಾವ ಕೆಲಸ ಕೂಡ ಇವತ್ತಿನವರೆಗೆ ಅದು ಸಕ್ಸಸ್ ಆಗಿದೆ, ಎಲ್ಲವೂ ಕೂಡ ಒಳ್ಳೆಯ ರೀತಿ ನಡ್ಕೊಂಡು ಬಂದಿದೆ. ಆ ರೀತಿಯಲ್ಲಿ ಇವತ್ತು ನಾನು ಕೂಡ 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಈಗಾಗಲೇ ಶಶಿಕುಮಾರ್ ರೈಗಳು ಮಾತಾಡ್ತಾ ನಾನು ಕೇಳಿದೆ, ಈ ಚುಕ್ಕಿ ರೋಗ, ಹಳದಿ ರೋಗ ಬರುವಂಥದ್ದು ಎಲ್ಲದಕ್ಕೂ ಇದು ವಿವಾ ಅಂತ ಹೇಳುವ ಒಂದು ಫರ್ಟಿಲೈಸರ್ ಅಂದರೆ ಸಾವಯವ ಗೊಬ್ಬರ ಅತ್ಯುತ್ತಮ ಉತ್ತಮ ರೀತಿಯಲ್ಲಿ ಅದು ಪ್ರಯೋಜನವನ್ನು ಪಡ್ಕೊಂಡಿದೆ. ಸುಮಾರು 600 ಗಿಡಗಳು ಇವತ್ತು ಹೇಳಿದರು. ನಾವು ಕೂಡ ಅಷ್ಟೇ, ಒಂದು ಸಾರಿ ಕೃಷಿ ಆಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಒಂದು ಪೂರ್ತಿಯಾಗಿ ತೆಗೆದು ಬೇರೆ ನಡುವಂಥ ಪ್ರಕ್ರಿಯೆಗಳು ಮಾಡ್ತೇವೆ. ಆದರೆ ಇವತ್ತು ರೈಗಳು ಈ ವಿವಾ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ ಮತ್ತು ಕಿಸಾನ್ ಡೆವಲಪರ್ ಅಂತ ಹೇಳುವ 2 ರೀತಿಯ ಒಂದು ಔಷಧಿ ಇರತಕ್ಕಂಥ ಒಂದು ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಪೂರ್ತಿಯಾಗಿ ಆ ತೋಟ ಬದಲಾವಣೆ ಆಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ಒಂದು ರೀತಿಯ ಅಚ್ಚರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಹುಶಃ ಇವತ್ತು ರೈಗಳು ಅದರ ಪ್ರಯೋಜನವನ್ನು ಪಡೆದು ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ 1-2 ತಿಂಗಳ ಹಿಂದೆ ನಮ್ಮ ಪಕ್ಕದ ಬಂಟರ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು, ಮಾಹಿತಿ ಕೊಡುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಕೂಡ ಸಹ 2-3 ಜನ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ನಾವೆಲ್ಲ ಹೇಳಿಕೊಂಡು ನಾವು ಅದನ್ನು ನಮ್ಮ ಜೀವನ ತಾವು ಅಳವಡಿಸಿಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಂಡು ಮತ್ತು ಇನ್ನೊಬ್ಬರಿಗೆ ನಾವು ಹೇಳಬೇಕು ಅಂತೇಳಿ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಡೀ ಕೃಷಿಕರಿಗೆ, ಬಹುಶಃ ನಮ್ಮದು ದಕ್ಷಿಣ ಕನ್ನಡ, ಉಡುಪಿ ಇರ್ಬೋದು, ಅಡಿಕೆ ಬೆಳೆಯುವಂಥ ಪ್ರದೇಶ. ಅಡಿಕೆಯಲ್ಲಿ ನಾವು ಒಂದು ಸಲ ಲಾಸ್ ಆದರೆ ಖಂಡಿತವಾಗಿ ನಾವು ಜೀವನ ಮಾಡಲಿಕ್ಕೆ ಕಷ್ಟ ಇದೆ. ಬಹುಶಃ ಈ ವರ್ಷ ವಿಪರೀತವಾದ ಮಳೆ ಇರ್ಬೋದು, ಒಂದು ರೀತಿಯಲ್ಲಿ ಕೊಳೆ ರೋಗ ಬಂದಿರುವಂಥದ್ದು ಇರ್ಬೋದು, ಎಲ್ಲದರಲ್ಲೂ ಕೂಡ ಜೊತೆಯಲ್ಲಿ ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಎಲ್ಲದಕ್ಕೂ ರಾಮಬಾಣ ಅಂತ ಹೇಳ್ತಾರೆ. ಆ ಮದ್ದಿನ ಒಂದು ಎಂಟರ್ಪ್ರೈಸ್ ಅಂತ ಶಾಪನ್ನು ಇಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲರಿಗೂ ಈ ಪುತ್ತೂರು ಆಸುಪಾಸಿನ ಕಡಬ ಇರ್ಬೋದು, ನೆಲ್ಯಾಡಿ ಇರ್ಬೋದು, ಎಲ್ಲ ಭಾಗದ ಜನರಿಗೂ ಇದು ಉಪಯೋಗವಾಗಲಿ, ಅದರ ಜೊತೆಯಲ್ಲಿ ಅವರು ಆ ವೃತ್ತಿಯಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಜೊತೆಯಲ್ಲಿ ಹಿರಿಯರು ಸುಮಾರು 70-75 ವರ್ಷ ಪ್ರಾಯ ಆಯಿತು. ನಾವೆಲ್ಲ ಚಿಕ್ಕ ಪ್ರಾಯದವರು, ನಮಗೆಲ್ಲರಿಗೂ ಇದು ಪ್ರೇರಣೆ. ಇಂತಹ ಹಿರಿತನದ ಪ್ರಾಯದಲ್ಲಿ ಕೂಡ ಒಂದು ಅಂಗಡಿಯನ್ನು ತೆಗೆದು ಜನಗಳಿಗೆ ಅದರ ಪ್ರಯೋಜನವನ್ನು ಕೊಡಬೇಕು ಅಂತ ಹೇಳುವ ಅವರ ಆಲೋಚನೆ ನಿಜವಾಗ್ಲೂ ಎಲ್ಲರೂ ಮೆಚ್ಚತಕ್ಕಂಥ ವಿಷಯ. ಈಗಾಗಲೇ ನಮ್ಮ ಮಾನ್ಯ ಹಿಂದಿನ ಸಂಸದರು ಇರ್ಬೋದು, ಹಿಂದಿನ ಶಾಸಕರು ಇರ್ಬೋದು, ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಶುಭವನ್ನು ಹಾರೈಸಿದ್ದಾರೆ. ನಾವು ಕೂಡ ಅವರ ಒಬ್ಬ ಪ್ರೀತಿಯ ಶಿಷ್ಯನಾಗಿ ಗುರುಗಳಿಗೆ ನಾನು ಶುಭವನ್ನು ಕೋರುತ್ತಾ ಇವರ ಈ ಉದ್ಯಮದಲ್ಲಿ ಯಶಸ್ವಿಯನ್ನಾಗಲಿ ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಹಾಗೆಯೇ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂತಹ ಅನಿತಾ ಹೇಮನಾಥ್ ಶೆಟ್ಟಿಕಾವ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಜಗದಾಂಬ ಎಂಟರ್ಪ್ರೈಸಸ್ ನಿಮ್ಮದೇ ಒಂದು ಮಾಲಕತ್ವದಲ್ಲಿ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ಹಾಗೆಯೇ ಈ ಒಂದು ಜಗದಾಂಬ ಎಂಟರ್ಪ್ರೈಸ್ ಬಗ್ಗೆ ಹೇಳೋದಾದ್ರೆ. ಇವತ್ತು ವಿವಾ ಕಿಸಾನ್ ಎಂಟರ್ಪ್ರೈಸಸ್ ಇವತ್ತು ಉದ್ಘಾಟನೆಗೊಂಡಿದೆ. ಒಂದು ರಾಸಾಯನಿಕವನ್ನು ಯಾರು ಉಪಯೋಗಿಸಬಾರ್ದು, ಸಾವಯವ ಕೃಷಿಯನ್ನು ಎಲ್ಲರೂ ಬಳಸಬೇಕನ್ನುವ ಉದ್ದೇಶದಿಂದ ಇವತ್ತು ಪ್ರತಿ ಕೃಷಿಕರಿಗೆ ಅಡಿಕೆಗಿರ್ಬೋದು, ಕಾಳುಮೆಣಸು ಇರ್ಬೋದು, ಮತ್ತು ಫ್ರೂಟ್ಸ್ ಇರ್ಬೋದು, ಮತ್ತು ಹೂವಿನ ಇದಕ್ಕೆ ಕೂಡ ಇದು ತುಂಬ ಒಳ್ಳೆಯದಾಗ್ತದೆ. ಈಗ ಅಡಿಕೆ ಗಿಡಕ್ಕೆ ನಾವು ಕೂಡ ಹಾಕಿದ್ದೇವೆ, ಎಲೆ ಚುಕ್ಕಿ ರೋಗ ಇರ್ಬೋದು, ಹಳದಿ ಎಲೆ ಬರೋದು ಇರ್ಬೋದು, ಅದೆಲ್ಲ ಈಗ ಹೊಸ ಚಿಗುರು ಬಂದಾಗ ಅದೆಲ್ಲ ಇರುವುದಿಲ್ಲ, ಹೊಸತಾಗಿ ಒಳ್ಳೆಯದಾಗಿ ಉದ್ದ ಸೋಗೆ ಬಂದು ಒಂದು ಅಡಿಕೆ ಬೀಳುದು ಇರ್ಬೋದು, ಅದಕ್ಕೆ ಕೂಡ ಇದು ತುಂಬ ಒಳ್ಳೆಯದಾಗ್ತದೆ.
ಆದ ಕಾರಣ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಿದರೆ ಅದರ ಫಲಿತಾಂಶ ಅಡಿಕೆ ಕೊಳೆ ರೋಗ ಇರ್ಬೋದು ಎಲ್ಲದಕ್ಕೂ ಕೂಡ ಉತ್ತಮ ಫಸಲು ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ನಾವು ಸಾವಯವ ಬಳಸಿದಾಗ ಈಗ ರಾಸಾಯನಿಕವನ್ನು ಬಳಸಿ ಎಲ್ಲ ಮಣ್ಣು ಕೂಡ ತುಂಬ ಹದಗೆಟ್ಟಿದೆ. ಆದ ಕಾರಣ ನಾವು ಸಾವಯವ ಕೃಷಿಯನ್ನೇ ಜಾಸ್ತಿ ಈ ಉತ್ಪನ್ನಗಳನ್ನು ಬಳಸಿದಾಗ ಆ ಒಂದು ಮಣ್ಣು ಕೂಡ ಒಳ್ಳೆ ರೀತಿಯಲ್ಲಿ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಈಗಾಗಲೇ ತುಂಬ ಜನರು ಇದನ್ನು ಹಾಕಿದ್ದಾರೆ, ಎಲ್ರಿಗೂ ಒಳ್ಳೆಯ ರಿಸಲ್ಟ್ ಬಂದಿದೆ ಇದರಿಂದ. ಇಲ್ಲಿ ಹತ್ತಿರದಲ್ಲಿ ಕೂಡ ಇರೋ ಒಬ್ಬರು ಅವರ ಎಲ್ಲ ತರಕಾರಿಗೆ ಹಾಕಿದಾರಂತೆ, ಒಳ್ಳೆ ತರಕಾರಿ ಕೂಡ ಬಂದಿದೆ. ಅದೇ ರೀತಿ ತೋಟದವರು ಕೂಡ ಒಳ್ಳೆಯ ಇಳುವರಿ ಇದೆ, ಮತ್ತು ಆ ಅಡಿಕೆ ಬೀಳುದಿರ್ಬೋದು, ಆ ಎಲೆ ಚುಕ್ಕಿ ರೋಗ ಕೂಡ ತುಂಬ ಒಳ್ಳೆಯದಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಆದ ಕಾರಣ ಎಲ್ಲರೂ ಕೃಷಿಕರು ಇದನ್ನು ಒಂದು ವರ್ಷದಲ್ಲಿ 3 ಸಾರಿ ಇದನ್ನು ಬಳಸಿ ನೋಡಿ, ಆಗ ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ. ಆದ ಕಾರಣ ಸಾವಯವಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟಾಗ, ಮೊದಲು ಹೇಗೆ ನಾವು ಅಡಿಕೆ ಗಿಡಕ್ಕೆ ಹಸುಗಳ ಗೊಬ್ಬರವನ್ನು ಯಾವ ರೀತಿ ಹಾಕ್ತಾ ಇದ್ದೇವೋ ಅದೇ ರೀತಿ ಇದು ಕೂಡ ಸಾವಯವಕ್ಕೆ ತುಂಬ ಒಳ್ಳೆಯದಾಗ್ತದೆ ಅನ್ನೋದು ಎಲ್ಲರ ಕೂಡ ಅಭಿಪ್ರಾಯ. ಆದ ಕಾರಣ ಎಲ್ಲರೂ ಇದನ್ನು ಉಪಯೋಗಿಸಿಕೊಂಡು ಅದರ ರಿಸಲ್ಟ್ ನೋಡಿ ನೀವು ಬೇಕಿದ್ರೆ ಹೇಳಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ಈ ಒಂದು ಸಂಸ್ಥೆ ಉತ್ತಮವಾಗಿ ಮೂಡಿಬರಲಿ, ಎಲ್ಲರಿಗೂ ಕೂಡ ಒಳ್ಳೆ ರೀತಿ ಇದರ ಪ್ರಯೋಜನ ಆಗಲಿ ಅನ್ನೋದು ಶುಭ ಹಾರೈಸ್ತೇವೆ. ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬ ಉದ್ಘಾಟಕರು ನೂಜಿ ತರವಾಡು ಮನೆಯ ಪ್ರಭಾ ಎಸ್ ರೈ ಅವರು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಕೂಡ ಈ ಒಂದು ಕಿಸಾನ್ ಕಿಂಗ್ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದ್ದೀರಾ, ಉತ್ತಮವಾದ ಫಸಲನ್ನ ಕಂಡಿದ್ದೀರಾ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ತೋಟಗಳಿಗೆ ಎಲ್ಲ ಗಿಡಗಳಿಗೂ ನಾವು ಹಾಕಿದ್ದೇವೆ. ಅದರಲ್ಲಿ ಹಾಕಿದ್ದಲ್ಲಿ ಸ್ವಲ್ಪ ಉಳಿದಿದ್ದನ್ನು ಒಂದು ಪಾಟೆಯನ್ನು ನಾನು 1 ಲೀಟರಷ್ಟು ನೆಲ ಬಸಳೆ ನೆಟ್ಟಿದ್ದೆ. ಅದು ಏನು ಗ್ರೋತ್ ಇರಲಿಲ್ಲ. ಅದು ಹಾಕಿದ ಮೇಲೆ ಈಗ ನನಗೆ ವಾರಕ್ಕೆ 1 ಸಲ ನಮ್ಗೆ ಎಷ್ಟು ಬೇಕು ಮನೆಗೆ ಅಷ್ಟು ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಅಷ್ಟು ತಳಿ ಬರ್ತಾ ಇದೆ ಅದರಿಂದ, ಎಗ್ಗೆ ಎಲ್ಲ ಉಂಟು. ಹಾಗಾಗಿ ಅದನ್ನು ನಾವು ವಿಶ್ವಾಸದಿಂದ ಹೇಳ್ತೀವಿ. ನಾವು ಒಂದು 2 ಟೈಮ್ ಆಯಿತು ನಮ್ಮ ತೋಟಕ್ಕೆಲ್ಲ ಹಾಕಿ. ಈಗ ನಾವು ಅದನ್ನು ವಿಶ್ವಾಸಪೂರ್ವಕವಾಗಿ ಹೇಳುತ್ತೆ, ಅದನ್ನು ಯಾರು ಬೇಕಾದರೂ ಅದನ್ನು ಯಾವ ಸಂಶಯ ಇಲ್ಲದೆ, ಏನು ಸೈಡ್ ಎಫೆಕ್ಟ್ ಇಲ್ಲದೆ ಯೂಸ್ ಮಾಡಬಹುದು. ಇವಾಗ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಹೂವಿನ ಬಗ್ಗೆ ಜಾಸ್ತಿ ಒಲವಿರುತ್ತಲ್ವಾ? ಹೂವಿನ ಗಿಡಗಳಿಗೆಲ್ಲ ಇದನ್ನು ಹಾಕ್ಬೋದು. ನಾವು ಪಪ್ಪಾಯ ಇತ್ತು, ಅದು ಒಮ್ಮೆ ಎಲೆ ಚುಕ್ಕಿ ರೋಗ ಬಂದು ಎಲ್ಲ ಸತ್ತೋಯ್ತು. ನಮ್ಮ ಕೆಲಸವನ್ನು ಬಕೆಟ್ ಎಲ್ಲ ತೊಳೆದಿದ್ದ ನೀರನ್ನು ಅದಕ್ಕೆ ಹಾಕ್ದ. ಈಗ ಹೊಸದು ಎಲೆ ಮತ್ತು ಕಾಯಿ ಎಲ್ಲ ಹೊಸದಾಗಿ ಬರ್ತಾ ಇದೆ. ಅದರಲ್ಲಿ ಉತ್ತಮವಾದ ಫಲಿತಾಂಶ ಇದೆ. ಥ್ಯಾಂಕ್ಸ್. ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಆನಂದ್ ರೈ ಇದ್ದಾರೆ. ಇವರು ಸಣ್ಣ ರೈತರು ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸರ್ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ನಿಮಗೆ ಕೃಷಿಯ ಬಗ್ಗೆ ಒಂದಷ್ಟು ವಿಚಾರಗಳು ಖಂಡಿತವಾಗ್ಲೂ ಗೊತ್ತಿರುತ್ತೆ. ರಾಸಾಯನಿಕದತ್ತ ತುಂಬಾ ಜನ ಮುಖ ಮಾಡ್ತಾರೆ, ಬಟ್ ಸಾವಯವದಲ್ಲಿ ಸತ್ವಗಳು ಜಾಸ್ತಿ ಇದೆ ಅನ್ನುವಂಥದ್ದು ಕೃಷಿಕರಿಗೆ ಗೊತ್ತಾಗಬೇಕು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ? ಥ್ಯಾಂಕ್ ಯು. ಮೊದಲಾಗಿ ಸುದ್ದಿಗೆ ಅಭಿನಂದನೆ. ಇವತ್ತು ಈ ಜಗದಾಂಬ ಎಂಟರ್ಪ್ರೈಸಸ್ ಅಂತ ಇಲ್ಲಿ ಉದ್ಘಾಟನೆ ಆಗ್ತಾಯಿದೆ. ಇದು ವಿವಾ ಕಿಸಾನ್ ಅವರದ್ದು ಒಂದು ಸಂಸ್ಥೆ. ಇದು ತುಂಬ ಕೃಷಿಕರಿಗೆ ಒಂದು ಖುಷಿಯಾದ ದಿವಸ ಇವತ್ತು. ಯಾಕೆಂದರೆ ಇವತ್ತು ಫಲವತ್ತಾದ ಒಂದು ಮಣ್ಣನ್ನು ನಾವು ರಾಸಾಯನಿಕ ಬಳಸಿ ಸಂಪೂರ್ಣ ಕೆಡಿಸಿ ಆಗಿದೆ. ಎಲ್ಲ ಕೃಷಿಕರಿಗೆ ಅದು ಅನಿವಾರ್ಯ ಆಗಿದೆ. ಆದ ಕಾರಣ ರಾಸಾಯನಿಕವನ್ನು ಪ್ರತಿಯೊಬ್ಬರು ಕೂಡ ಒಂದು ಅನುಸರಿಸಿ ಹೋಗಿದ್ದಾರೆ. ಆದರೆ ಕಾಲಕ್ರಮೇಣ ಇದರಿಂದ ಆಗುವಂಥ ಪರಿಣಾಮವನ್ನು ತಿಳಿದುಕೊಂಡು ನಾವು ಮುಂದಕ್ಕಾದರೂ ಇದನ್ನು ತ್ಯಜಿಸಬೇಕಿದ್ರೆ ಹಂತವಾಗಿ ಇಂಥ ಸಾವಯವ ಒಂದು ಕೃಷಿಯತ್ತ ನಾವು ಒಲವು ತೋರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರಾದ ದಮ್ಮೇಕಾನ ಸಹೋದರಿಗಳು ಈಗಾಗಲೇ ಸ್ವತಃ ಅವರು ಕೃಷಿಕರಾಗಿದ್ದುಕೊಂಡು ಈ ಕಿಸಾನ್ನವರ ಈ ಒಂದು ಪ್ರಾಡಕ್ಟನ್ನು ಬಳಸಿ ಅದರೊಂದು ಪರಿಣಾಮವನ್ನು ಒಳ್ಳೆಯ ರೀತಿಯಲ್ಲಿ ತಿಳ್ಕೊಂಡ ನಂತರ ಇತರರಿಗೂ ಕೂಡ ಇದರ ಪ್ರತಿಫಲ ಸಿಗಬೇಕೆಂಬ ನೆಲೆಯಲ್ಲಿ ಅವರದೇ ಆದ ಒಂದು ಸಂಸ್ಥೆಯನ್ನು ಜಗದಾಂಬ ಎಂಟರ್ಪ್ರೈಸಸ್ ಅಂತ ಹೇಳಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ತುಂಬ ಅವರಿಗೆ ಅಭಿನಂದನೆಗಳು. ಯಾಕೆಂದರೆ ಇದೊಂದು ಒಳ್ಳೆಯ ಕೆಲಸ, ಒಂದು ಸಾಮಾಜಿಕ ಪರಿವರ್ತನೆ. ಈಗ ಕೇಂದ್ರದಲ್ಲಿ ಕೂಡ ಅದಕ್ಕೆ ಈ ಸಲದ ಬಜೆಟ್ನಲ್ಲಿ ಕೂಡ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಈ ಸಾವಯವ ಕೃಷಿಗೆ ಎಲ್ಲರೂ ತೊಡಗಿಸಿಕೊಳ್ಬೇಕಾದ್ರೆ ಇದು ಒಮ್ಮೆಲೆ ಆಗುವುದಿಲ್ಲ. ಹಂತವಾಗಿ ತಮ್ಮ ಕೃಷಿಯನ್ನು ಸ್ವಲ್ಪ ಭಾಗವನ್ನು ಇದರ ಪರಿಣಾಮವನ್ನು ನೋಡಲಿಕ್ಕಾದರೂ ಬಳಸಿ ನಂತರ ಅದರ ಒಂದು ಸಂಪೂರ್ಣ ಕೃಷಿಗೆ ಈ ಸಾವಯವ ಕೃಷಿಗೆ ತೊಡಗಿಸಿಕೊಳ್ಬೇಕಂತೇಳಿ ನನ್ನ ಅಭಿಪ್ರಾಯ. ನಾನು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಪುತ್ತೂರಿನ ಎಪಿಎಂಸಿ ರಸ್ತೆಯ ಬಾಪ್ ಬೆಂಜ್ ಸಂಕೀರ್ಣದಲ್ಲಿ ಲೋಕಾರ್ಪಣೆಗೊಂಡಿರುವಂತಹ ಜಗದಾಂಬ ಎಂಟರ್ಪ್ರೈಸಸ್ನಲ್ಲಿ ರೈತರ ಕೃಷಿಗೆ ಸಂಜೀವಿನಿ ಅನಿಸುವಂತಹ ಎಲ್ಲ ರೀತಿಯಾದಂತಹ ಸಾವಯವ ಉತ್ಪನ್ನಗಳ ಮಾರಾಟ ಇಲ್ಲಿ ನಡೆಯುತ್ತೆ. ಕಿಸಾನ್ ಕಿಂಗ್ ಆಗಿರ್ಬೋದು, ಅದರ ಜೊತೆಗೆ
ವಿವಾ ಕಿಸಾನ್ ಕಿಂಗ್ ಗ್ರೋತ್, ವಿವಾ ಕಿಸಾನ್ ಕಿಂಗ್ ಡೆವಲಪರ್. ಇದರ ಜೊತೆಗೆ ಇನ್ನಷ್ಟು ಕೃಷಿಗೆ ಬೇಕಾಗಿರುವಂತಹ ಸಾವಯವ ಗೊಬ್ಬರಗಳು ಇಲ್ಲಿ ಲಭ್ಯವಿರುತ್ತೆ. ಈ ಸಾವಯವ ಗೊಬ್ಬರಗಳಿಂದ ಬಳಸಿದಂತಹ ಅದೆಷ್ಟೋ ಕೃಷಿಕರ ಕೃಷಿ ಹಸನಾಗಿದೆ. ಅದರ ಜೊತೆಗೆ ಉತ್ತಮವಾದ ರೀತಿಯಾದಂತಹ ಇಳುವರಿಯನ್ನ ಅದೆಷ್ಟೋ ಕೃಷಿಕರು ಕಂಡುಕೊಂಡಿದ್ದಾರೆ. ಇದು ಅಡಿಕೆಗೆ ಮಾತ್ರವಲ್ಲದೆ ಹಲವಾರು ತರಕಾರಿಗಳಿಗೆ, ಹಣ್ಣುಗಳಿಗೆ ಕೂಡ ಉತ್ತಮ ರೀತಿಯಾದಂತಹ ಪ್ರದಾಯಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಕೃಷಿಕರು ಕೂಡ ಈ ಒಂದು ವಿವಾ ಕಿಸಾನ್ ಅವರ ಉತ್ಪನ್ನಗಳನ್ನ ಬಳಕೆ ಮಾಡಿ ನಿಮ್ಮ ಕೃಷಿಯಲ್ಲಿ ಉತ್ತಮವಾದ ಇಳುವರಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.